ಹರೇ ಕೃಷ್ಣ. हरे कृष्णा माता जी। ಹರೇ ಕೃಷ್ಣ. हरे कृष्णा माता जी। ಹರೇ ಕೃಷ್ಣ. हरे कृष्णा माता जी। ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಹೌದು ಮಾತಾಜಿ. ಕಾಣ್ತಿದೆ ಮಾತಾಜಿ, ರಾಧಾ ಗೋವಿಂದ ಕಾಣ್ತಿದ್ದಾರೆ. ಓಕೆ, ಸ್ಕ್ರೀನ್ ಬಂದಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तु ते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो ॐ विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने. नमो आचार्यपादाय निताय कृपपदायिने गौरकथादाम्ना दयानगरग्रामतारिणे. नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिन्नीति नामिने. नमस्ते सारस्वते देवे गौरवाणी प्रचारिणी निर्विशेष शून्यवादी पाश्चात्यदेशतारिणी. जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौरभक्तवृंद. हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे. श्री श्री राधा गोविंद की जय. श्री श्री गौरनिताय की जय. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಸ್ಕಾನ್ ಮಂಗಳೂರು ಇವರು ಆಯೋಜಿಸಿರುವ ದೀಕ್ಷಾ ತರಗತಿಗೆ ಸ್ವಾಗತ. ಮತ್ತು ನಾವು ನಮ್ಮ ಗುರುದೇವ ಶ್ರೀ ಜಯಪತಾಕ ಸ್ವಾಮಿ ಇವರ ಬಗ್ಗೆ ನಾವು ಗುರು ಮಹಾರಾಜ್ ಇವರ ಬಗ್ಗೆ ನಾವು ನಿನ್ನೆಯಿಂದ ಅಂದ್ರೆ ಅವರ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಹರೇ ಕೃಷ್ಣ. ಗುರು ಮಹಾರಾಜರು ಹುಟ್ಟಿರುವ ಅಂದ್ರೆ ಅವರು ಇಲ್ಲಿ ಈ ಐಹಿಕ ಪ್ರಪಂಚಕ್ಕೆ ಬಂದಿರುವುದು ಮಿಲ್ವಾಕಿ ವಿಸ್ಕಾನ್ಸಿನ್. ಸೊ ಈ ಒಂದು ಅಮೆರಿಕದ ಆ ಒಂದು ಪ್ರದೇಶದಲ್ಲಿ 9 ಏಪ್ರಿಲ್ನಲ್ಲಿ ಅವರು ಬಂದಿದ್ದಾರೆ. ಇವರ ಮೊದಲ ಹೆಸರು ಗೋರ್ಡನ್ ಎರ್ಡ್ಮಾನ್. ಯಾರಾದ್ರೂ ಹೇಳ್ತೀರಾ ನಿನ್ನೆ ನಾವೇನು ಕಲ್ತಿದ್ದೇವೆ? ಬ್ರೀಫ್. ಹರೇ ಕೃಷ್ಣ. ತುಂಬಾ ಬ್ರೀಫ್ ಆಗಿ ಹೇಳ್ಬೇಕು. ನಿನ್ನೆ ನಾವು ಏನು ಕಲ್ತಿದ್ದೇವೆ ಹೇಳಿಕ್ಕಾಗತ್ತೆ ಯಾರಿಗಾದ್ರೂ? ಹರೇ ಕೃಷ್ಣ.
ಹರೇ ಕೃಷ್ಣ, ಕೇಳ್ತಾ ಉಂಟಾ? ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆ. ಕೇಳಿಸ್ತೀವಿ ಮಾತಾಜಿ. ತುಂಬಾ ಸೇಲಿಯಂಟ್ ಪಾಯಿಂಟ್ಸ್. ಹರೇ ಕೃಷ್ಣ. ಯಾರು ಹೇಳ್ತಾ ಇಲ್ಲ? ಹರೇ ಕೃಷ್ಣ. ಮಾತಾಜಿ, ನಾನು ಒಂದ್ ಸ್ವಲ್ಪ ಲೇಟ್ ಆಗಿ ಬಂದೆ, ಬಟ್ ನಾನು ಎಲ್ಲಿಂದ ಕೇಳಿಸ್ಕೊಂಡು ಅಲ್ಲಿಂದ ಹೇಳ್ಬೋದಾ? ನಿನ್ನೆ ನಾನು ಕ್ಲಾಸ್ ಲೇಟ್ ಬಂದೆ. ಓಕೆ, ನಾನೇ ಹೇಳ್ತೇನೆ. ಅಂದ್ರೆ ಅದು ಸ್ವಲ್ಪ ಕಂಟಿನ್ಯೂಷನ್ ಬರಬೇಕು. ಸೊ ಅವರು ಅಂದ್ರೆ 9 ಏಪ್ರಿಲ್ 1949 ಈ ಒಂದು ಐಹಿಕ ಪ್ರಪಂಚಕ್ಕೆ ಅವರು ಅಮೆರಿಕ ದೇಶದ ವಿಸ್ಕಾನ್ಸಿನ್ ಹೇಳತಕ್ಕಂತಹ ಒಂದು ಪ್ರದೇಶದಲ್ಲಿ ಬಂದರು. ಅವರ ಹುಟ್ಟು ಹೆಸರು ಜಾನ್ ಗೋರ್ಡನ್ ಎರ್ದ್ಮಾನ್. ಎಲ್ಲರೂ ಕೂಡ ಇದನ್ನು ನೆನ್ಪಿಟ್ಟಿರಬೇಕು. ಆಮೇಲೆ ಅವರಿಗೆ ಚಿಕ್ಕಂದ್ರಿಂದಲೂ ಕೂಡ ತುಂಬಾ ಒಂದು ರೀತಿಯ ಆಧ್ಯಾತ್ಮಿಕ ವಾತಾವರಣ ಇದ್ದಿತ್ತು ಅವರಲ್ಲಿ. ಎಂತಹ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದರೂ ಕೂಡ ಆ ಒಂದು ದೈವ ಶ್ರದ್ಧೆ ಅವರಲ್ಲಿ ಇತ್ತು. ಆ ಒಂದು ತಾಯಿಯ ತಂದೆಯ ಕಡೆಯಿಂದನೂ ಕೂಡ ದೈವ ಶ್ರದ್ಧೆ, ಮತ್ತು ಅವರು ಇಲ್ಲಿ ಇದಕ್ಕೆ ಹೋಗಿ, ಅಂದ್ರೆ ಚರ್ಚ್ಗೆ ಹೋಗಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡುವುದು, ಮತ್ತೆ ಆಮೇಲೆ ಅವರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ರೀತಿ ಒಂದು ಜೈನ್ ಬೌದ್ಧ ಧರ್ಮದ ತಿಮೋತಿ ಅಂತಕ್ಕಂಥ ಒಬ್ಬ ಬೌದ್ಧ ಧರ್ಮದ ಒಬ್ಬ ಒಂದು ಗೆಸ್ಟ್ ಲೆಕ್ಚರ್ ಕೊಟ್ಟಾಗ ಅದರಿಂದ ಅವರು ಪ್ರಭಾವಿತರಾಗಿ ಒಂದು ಗುರುವನ್ನು ಹುಡುಕ್ಲಿಕ್ಕಾಗಿ ಅವರು ಮಾಡಿದ್ರು. ತುಂಬಾ ಸರ್ಚ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಅಲ್ಲಿಂದ ಅವರು ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋದ್ರು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅವರಿಗೆ ಮೊದಲು ಅಂದ್ರೆ ಒಂದು ಭಕ್ತರು, ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಕ್ಕಂತಹ ಭಕ್ತರಲ್ಲಿ ಆ ತಿಲಕವನ್ನು ನೋಡಿ ಅವರು ತುಂಬಾ ಅಂದ್ರೆ ಅವರಲ್ಲಿ ಜಾಗೃತಿ ಉಂಟಾಯಿತು. ಆಮೇಲೆ ಅವರು ಅಲ್ಲಿಂದ ಮತ್ತೆ ಅವರನ್ನ ಸರ್ಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಅವರು ಅಲ್ಲಿಂದ ಇಸ್ಕಾನ್, ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಇಸ್ಕಾನ್ ಸೆಂಟರ್ಗೆ ಹೋದ್ರು. ಅಲ್ಲಿ ಒಂದು 25 ಸೆಂಟ್ ಅದರಿಂದ ಇರತಕ್ಕಂತಹ ಒಂದು ಕೊಟ್ಟು ಪ್ರಸಾದ ಸೇವನೆಗಾಗಿ ಹೋದ್ರು. ಅಲ್ಲಿ ಅವರಿಗೆ ಪ್ರಸಾದ ಸೇವನೆ ಮಾಡೋ ಜೊತೆಗೆ ಭಾಗವತಂ ಪುಸ್ತಕ ಕೂಡ ಅವರಿಗೆ ಸಿಕ್ಕಿದೆ, ಅಂದ್ರೆ ಗಿಫ್ಟ್ ಆಗಿ ಸಿಕ್ಕಿದೆ. ಆಮೇಲೆ ಅಲ್ಲಿ ಜಯಾನಂದ ಪ್ರಭು ಇವರ ಜೊತೆ ಅಂದ್ರೆ ಅವರಿಗೆ ತುಂಬಾ ಅಂದ್ರೆ ರಥವನ್ನ ತಯಾರು ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಸಿಕ್ತು. ಸೊ ಅವರಿಗೆ ಭಕ್ತ ಜೆ ಅಂತ ಕರೀತಾ ಇದ್ರು. ಸೊ ಇಲ್ಲಿ ಜಾನ್ ಗೋರ್ಡನ್ ಎರ್ಡ್ಮನ್ ಅಂದ್ರೆ ಇವರನ್ನ ನಿಜವಾದ ಅರ್ಥವನ್ನ ಈ ಹೆಸರಿನ ಅರ್ಥವನ್ನ ಅವರು ಶ್ರೀಲ ಪ್ರಭುಪಾದರು ಹೇಳಿದ್ರು. ನೀವು ಅಂದ್ರೆ ಜಾನ್ ಅಂದ್ರೆ ಜನ, ಗೋರ್ಧನ್ ಅಂದ್ರೆ ಅಲ್ಲಿ ನಮ್ಮ ಗೋರ್ಧನ್ ಜಾನ್ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಶಿಷ್ಯ. ಸೊ ಆತರ ಅವರ ಸಂಗಾತಿಯಾಗಿದ್ರು, ಚೈತನ್ಯ ಮಹಾಪ್ರಭುಗಳ ಸಂಗಾತಿಯಾಗಿದ್ರು. ಗೋರ್ಧನ್ ಅಂದ್ರೆ ಗೌರಧನ ಜನ ಅಂತ ಅದರ ಅರ್ಥವನ್ನು ಕೂಡ ಅವರು ಹೇಳಿದ್ರು. ಸೊ ಹಾಗಾಗಿ ಇವರು ಅಲ್ಲಿ ಒಂದು ತುಂಬಾ ಭಕ್ತ ಜೆ ಅಂತ ಕರಿತಿದ್ರು. ಆಮೇಲೆ ಅವರಿಗೆ ಶ್ರೀಲ ಪ್ರಭುಪಾದರ ಒಂದು ಇದನ್ನ ಅಂದ್ರೆ ಬೀಡ್ಸ್, ಅವರು ಚಾಂಟಿಂಗ್ ಮಾಡೋ ಬೀಡ್ಸ್ ಅವರಿಗೆ ಸಿಕ್ಕಿತ್ತು. ಅದರಲ್ಲಿ ತುಂಬಾ ಆನಂದವನ್ನು ಅವರು ಪಡ್ಕೊಂಡ್ರು. ಅದಾದ ಮೇಲೆ ಅವರಿಗೆ ಅವರು ಮ್ಯಾಂಟ್ರಿಯಲ್ಗೆ ಹೋದ್ರು, ಮತ್ತು ಮ್ಯಾಂಟ್ರಿಯಲ್ನಲ್ಲಿ ಅಲ್ಲಿ ಅವರಿಗೆ ಮೊದಲ ಒಂದು ದೀಕ್ಷೆ ಸಿಕ್ಕಿತು. ಅಂದ್ರೆ ಅವರು ಇಸ್ಕಾನಿಗೆ ಜಾಯಿನ್ ಆಗಿ ಒಂದು 2 ತಿಂಗಳಲ್ಲಿ ಅವರಿಗೆ ದೀಕ್ಷೆ ತಗೊಳ್ತಕ್ಕಂತ ಒಂದು ಇದು ಅವಕಾಶ. ಸೊ ಆಗ ಮ್ಯಾಂಟ್ರಿಯಲ್ನಲ್ಲಿ ಬಂದಾಗ ಅವರಿಗೆ ಅಲ್ಲಿ ಶ್ರೀಲ ಪ್ರಭುಪಾದರ ಜೊತೆ ಭೇಟಿಯಾಗಿ ಅವರಿಗೆ ದೀಕ್ಷೆ ಕೊಟ್ಟರು. ಮತ್ತು ಆ ಮ್ಯಾಂಟ್ರಿಯಲ್ನಲ್ಲಿ ಆಮೇಲೆ ಅವರಿಗೆ ಜಯಪತಾಕ ದಾಸ್ ಬ್ರಹ್ಮಚಾರಿ ಅಂತ ಅವರಿಗೆ ದೀಕ್ಷಾ ಹೆಸರು ಸಿಕ್ತು. ಅಲ್ಲಿಂದ ಅವರು ಮುಂದೆ ಅವರು ಆ ಒಂದು ಟೆಂಪಲ್ ಅಲ್ಲಿ ಮ್ಯಾಂಟ್ರಿಯಲಿನ ಇಸ್ಕಾನ್ ಟೆಂಪಲ್ಗೆ ಅವರು ಅಲ್ಲಿ ಅಧ್ಯಕ್ಷರಾದರು, ಆ ಟೆಂಪಲ್ ಪ್ರೆಸಿಡೆಂಟ್ ಆದರು. ಆಮೇಲೆ ಆ ಟೆಂಪಲ್ ನಡೆಸ್ಲಿಕ್ಕೆ ಅವ್ರಿಗೆ ತುಂಬ ತೊಂದರೆ ಆಗಿತ್ತು. ಸೊ ಹಾಗಾಗಿ ಅವರಿಗೆ ಅಂದ್ರೆ ಕೆಲಸ ಮಾಡಬೇಕಾಗಿ ಬಂತು. ಅಂದ್ರೆ ಯಾವ ರೀತಿ ಅಂತಂದ್ರೆ ವೆಲ್ಡರ್ ಆಗಿ ಕೆಲಸ ಮಾಡಿದ್ರು. ಅದರಲ್ಲೂ ಕೂಡ ಅವರಿಗೆ ಹೆಣ್ಣು ಮಕ್ಕಳಲ್ಲಿ ಕೆಲವು ಸರಸ ಸಲ್ಲಾಪ ಆಡ್ತಕ್ಕಂಥ ಹೆಣ್ಣು ಮಕ್ಕಳ ಜೊತೆ ಇರೋದ್ರಿಂದ ಬಿಟ್ರು. ಆಮೇಲೆ ಅಲ್ಲಿಂದ ಅವರು ಅಂದ್ರೆ ಮಾಂಸ ಭೋಜನ ಕೊಡ್ತಕ್ಕಂಥ ಒಂದು ಹೋಟೆಲ್ನಲ್ಲಿ ಅವರು ಅಂದ್ರೆ
ಅಂದ್ರೆ ಪ್ಲೇಟ್ ಇದನ್ನ ತೊಳಿಲಿಕ್ಕೆ, ಟೇಬಲ್ ಅನ್ನ ಒರೆಸ್ಲಿಕ್ಕೆ ಆ ಕೆಲಸ ಕೂಡ ಮಾಡಿದ್ರು. ಯಾಕಂದ್ರೆ ಅವರಿಗೆ ಕೆಲಸ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇತ್ತು ಟೆಂಪಲ್ ಮಾಡ್ಲಿಕ್ಕೆ ಅವರಿಗೆ. ಅದು ಹಣದ ವ್ಯವಸ್ಥೆಗಾಗಿ ಅವರು ಆ ಥರ ಮಾಡಬೇಕಾಯಿತು. ಮತ್ತೆ ಅದನ್ನು ಕೂಡ ಬಿಟ್ಟು ಮುಂದೆ ಯಾವುದೋ ರೆಕಾರ್ಡ್ ಶಾಪಲ್ಲಿ ಕೆಲಸ ಮಾಡಿದ್ರು. ಅದಾದ ಮೇಲೆ ಅವರು ಮುಂದೆ ಅಂದ್ರೆ ಅವರಿಗೆ ಏನಾಯ್ತು ಅಂತಂದ್ರೆ ಅವರು ಮುಂದೆ ಅವರಿಗೆ ಶ್ರೀಲ ಪ್ರಭುಪಾದರು ಅವರಿಗೆ ನ್ಯೂಯಾರ್ಕಿಗೆ ಹೋಗ್ಲಿಕ್ಕೆ ಹೇಳಿದ್ರು. ನ್ಯೂಯಾರ್ಕಿಂದ ಅವರು ಅಲ್ಲಿ ಮುಂದೆ ಇದಕ್ಕೆ ಬರ್ತಾರೆ, ಟೊರೆಂಟೋಗೆ ಹೋಗ್ತಾರೆ. ಇಲ್ಲಿವರೆಗೆ ನಾವು ನಿನ್ನೆ ನೋಡಿದ್ದೀವಿ, ಟೊರೆಂಟೋಲಿಗೆ ಹೋಗ್ತಾರೆ. ಸೊ ಅದಕ್ಕಿಂತ ಮುಂಚೆ ಅವರು ತುಂಬಾ ಜೋರಾಗಿ ಅಲ್ಲಿ ಇದನ್ನ ಚಾಂಟ್ ಮಾಡ್ತಾ ಇದ್ದಿದ್ರು ಅದು ದೇವಸ್ಥಾನದಲ್ಲಿ. ಅವರಿಗೆ ಆಮೇಲೆ ಸ್ವಲ್ಪ ದೂರ ಹೋಗು, ಅಲ್ಲಿ ಚಾಂಟ್ ಮಾಡುವಂತ ಶ್ರೀಲ ಪ್ರಭುಪಾದರು ಅವರಿಗೆ ಸಲಹೆ ಮಾಡಿದ್ರು. ಆ ಮೌಂಟ್ ರಾಯಲ್ ಕೂಡ ಆ ಹಿಲ್ ಪ್ರದೇಶದಲ್ಲಿ, ಅದು ಹಿಲ್ ಟಾಪ್, ಅದರ ಬೆಟ್ಟ ಪ್ರದೇಶ, ಅಲ್ಲಿ ಹೋಗಿ ಅವರು ಮಾಡ್ತಾ ಇದ್ರು. ಈಗಲೂ ಕೂಡ ಅದು ಇದೆ. ಸೊ ಹಾಗಾಗಿ ಇದು ಇಲ್ಲಿವರೆಗೆ ನಾವು ನಿನ್ನೆ ನೋಡಿದ್ದು. ಈಗ ಇವತ್ತಿಂದ ಮುಂದುವರ್ಸೋಣ. ಇವತ್ತು ಜರ್ನಿ ಟು ಇಂಡಿಯಾಕ್ಕೆ ಬರ್ತಾ ಇದ್ದೇವೆ. ಭಾರತ ದೇಶಕ್ಕೆ ಅವರಿಗೆ ಬರಬೇಕು ಅಂತ ಶ್ರೀ ಜಯಪತಾಕ ಮಹಾರಾಜರಿಗೆ ಭಾರತ ದೇಶಕ್ಕೆ ಬರಬೇಕು ಅಂತ ಮೊದಲೇ ಇತ್ತು. ಅದಕ್ಕೆ ಅವರು ಮೊದಲ ಭೇಟಿಯಲ್ಲೇ ಹೇಳಿದ್ರು ಶ್ರೀಲ ಪ್ರಭುಪಾದರ ಹತ್ರ, ನನಗೆ ಭಾರತಕ್ಕೆ ಬರಬೇಕು, ಈಗ ನೀನು ಸದ್ಯ ಹರೇ ಕೃಷ್ಣ ಮಂತ್ರ ಜಪ ಮಾಡು, ಮತ್ತೆ ಇಲ್ಲೇ ಉಳ್ಕೋ, ಸಮಯ ಬಂದಾಗ ನಿನಗೆ ಹೇಳ್ತೇನೆ ಅಂತ ಅವರು ಹೇಳಿದ್ರು. ಈಗ ಅವರು ಅದೇ ಒಂದು ವಿಚಾರ ಅವರ ತಲೆಯಲ್ಲಿ ಯಾವಾಗಲೂ ಇರ್ತಿತ್ತು ಗುರು ಮಹಾರಾಜರಿಗೆ. ಆಮೇಲೆ ಅಲ್ಲಿ ಟೊರೆಂಟೋದಲ್ಲಿ ಅವರು ಸ್ವಲ್ಪ ಕಾಲ ಒಂದು ಹೊಸ ಟೆಂಪಲ್ ಅಂದ್ರೆ ಇಸ್ಕಾನ್ ಟೆಂಪಲ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಗೆ ಹೆಚ್ಚಾಗಿ ಫ್ರೆಂಚ್ ಜನ ಬರ್ತಾ ಇದ್ದಿದ್ರು. ಸೊ ಹಾಗಾಗಿ ಗುರು ಮಹಾರಾಜರಿಗೆ ಫ್ರೆಂಚ್ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಅವರು ಅಲ್ಲಿ ಫ್ರೆಂಚ್ ಬರ್ತಕ್ಕಂಥ ಜಗದೀಶ್ ಪ್ರಭು ಅಂತ ಇದ್ದಿದ್ರು. ಸೊ ಅವರಿಗೆ ಈ ರೀತಿ ಆ ಟೆಂಪಲ್ ಅನ್ನ ನೋಡ್ಕೊಳ್ಳಿಕ್ಕೆ ಹೇಳಿ, ಆಮೇಲೆ ಶ್ರೀಲ ಪ್ರಭುಪಾದರ ಆದೇಶದ ಮೇಲೆ ಅವರು ಲಾಸ್ ಏಂಜಲೀಸ್ಗೆ ಹೋದ್ರು. ಲಾಸ್ ಏಂಜಲೀಸ್ನಲ್ಲಿ ಸ್ವಲ್ಪ ಸಮಯ ಇರು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳಿದ್ರು. ಆಮೇಲೆ ನಿನ್ಗೆ ನಾನು ಭಾರತ ದೇಶಕ್ಕೆ ಕಳಿಸ್ತೇನೆ. ಸೊ ಭಾರತ ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ನಿನ್ಗೆ ಕಡಿಮೆ ಅಂದ್ರೆ 2 ವರ್ಷದ ವೀಸನಾರು ಇಟ್ಕೋಬೇಕು, ಯಾಕಂದ್ರೆ ನಿಂಗೆ ಅಲ್ಲಿ ತುಂಬಾ ಸಮಯ ಬೇಕು ಭಾರತ ದೇಶದಲ್ಲಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಶ್ರೀಲ ಪ್ರಭುಪಾದರು ಅದಕ್ಕೆ ಆ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಿದ್ರು. ಅಚ್ಯುತಾನಂದ ಅಂತ ಇಲ್ಲಿ ಒಬ್ರು ಇದ್ದಿದ್ರು, ಅಂದ್ರೆ ಶ್ರೀಲ ಪ್ರಭುಪಾದರ ಶಿಷ್ಯ. ಅವರು ಇಲ್ಲಿ ಅಂದ್ರೆ ಮಾಯಾಪುರದಲ್ಲಿ ಇದ್ದಿದ್ರು. ಮತ್ತು ಅವ್ರ ಹತ್ರ ಹೇಳಿದ್ರು, ನೀನು ಒಂದು ಅಂದ್ರೆ ಅವರು ಮಾಧವ ಗೌಡಿಯ ಮಠದಲ್ಲಿ ಇರ್ತಿದ್ದಿದ್ರು. ಅಲ್ಲಿ ಬೇಡ ಜಯಪತಾಕ ಸ್ವಾಮಿಗೆ, ಅವರಿಗೆ ಜಯಪತಾಕ ಬ್ರಹ್ಮಚಾರಿಗೆ, ಅವರಿಗೆ ನೀವು ಇಬ್ರು ಕೂಡ ಬೇರೆ ಕಡೆ ಇರಬೇಕು, ಆ ಗೌಡಿಯ ಮಠದಲ್ಲಿ ಬೇಡ ಅಂತ ಹೇಳಿದ್ರು. ಅದು ಆಮೇಲೆ ಸ್ವಲ್ಪ ಸಮಯ ಇರು ಅಂತ ಇವರಿಗೆ ಹೇಳಿದ್ರು. ಅಲ್ಲಿ ಏನಾಯ್ತು ಅಂತಂದ್ರೆ ಮುಂದೆ ಈ ಸಮಯದಲ್ಲಿ ಅಲ್ಲಿ ರೂಪಾನುಗ ಪ್ರಭು ಅಂತ ಒಬ್ರು ಇದ್ದಿದ್ರು ಶಿಕಾಗೋದಲ್ಲಿ. ಸೊ ಈಗ ಅವ್ರಿಗೆ ಶ್ರೀಲ ಪ್ರಭುಪಾದರಿಗೆ ಹೇಳಿದ್ರು, ನಾನು ಜಯಪತಾಕನ್ ತಕೊಂಡು ಸ್ವಲ್ಪ ಕಾಲ ಶಿಕಾಗೋಕ್ಕೆ ನನಗೆ ಬೇಕು, ಆಯ್ತು ಹೋಗು, ಶಿಕಾಗೋಕ್ಕೆ ಹೋಗು ಅಂತ ಹೇಳಿದ್ರು ಶ್ರೀಲ ಪ್ರಭುಪಾದರು ಗುರು ಮಹಾರಾಜರಿಗೆ. ಅವರು ರೂಪಾನುಗ ಪ್ರಭುವಿಗೆ ಸಹಾಯ ಮಾಡ್ಲಿಕ್ಕೆ ಅಂತ ಶಿಕಾಗೋಕ್ಕೆ ಹೋದ್ರು. ಶಿಕಾಗೋದಲ್ಲಿ ಏನಾಯ್ತು ಅಂತ ನೋಡೋಣ. ಶಿಕಾಗೋದಲ್ಲಿ ಏನಾಯ್ತು ಅಂತಂದ್ರೆ ರೂಪಾನುಗ ಪ್ರಭು ಅವರು ಒಮ್ಮೆ ಏನೋ ಅವ್ರು ಹೋಗ್ತಾ ಇದ್ದಿದ್ರು ಇಬ್ರು. ಅವಾಗ ಅವರಿಗೆ ಹೇಳಿದ್ರು, ನೀನು ಒಂದು ಅಂದ್ರೆ ಡ್ರೈವ್ ಮಾಡು ಅಂದ್ರೆ, ಅವರು ವೋಕ್ಸ್ ವ್ಯಾಗನ್ನ ಕಾರಲ್ಲಿ ಹೋಗ್ತಾ ಇದ್ದಿದ್ರು. ಅಂದ್ರೆ ಅವರಿಗೆ ಡ್ರೈವ್ ಮಾಡ್ಲಿಕ್ಕೆ ಹೇಳಿದ್ರು ಗುರು ಮಹಾರಾಜರ ಹತ್ರ ಲೈಸೆನ್ಸ್ ಇರಲಿಲ್ಲ. ಮತ್ತೆ ಅವರು ಡ್ರೈವ್ ಮಾಡುವಾಗ ಒಮ್ಮೆ ಅವರಿಗೆ ಏನೋ ಅಂದ್ರೆ ನಿದ್ರೆ ಬಂದ ಹಾಗೆ ಆಯ್ತಂತೆ. ಸೊ ಅವಾಗ ಒಂದು ಆಕ್ಸಿಡೆಂಟ್ ಆಗೋಯ್ತು. ಸೊ ಆ ಗಾಡಿಗೆ ಆಕ್ಸಿಡೆಂಟ್ ಆಯ್ತು, ಆ ವೆಹಿಕಲಿಗೆ. ಸೊ ಆಕ್ಸಿಡೆಂಟ್ ಆಗಿ ರೂಪಾನುಗ ಅವರಿಗೆ ಸ್ವಲ್ಪ ಗಾಯಗಳಾದವು. ಮತ್ತೆ ಆಗ ಆ ರೂಪಾನುಗರು ಇವರನ್ನ ನೋಡಿದ್ದಾರೆ. ಆಕ್ಸಿಡೆಂಟ್ ಆದಾಗ ಗುರು ಮಹಾರಾಜರು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾ ಇದ್ದಿದ್ರು. ಆಗ ರೂಪಾನುಗ ಪ್ರಭು ಹೇಳ್ತಾರೆ, ನೋಡಿ ನಾನಾದ್ರೆ ನನ್ನ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಆದ್ರೆ ನೀವು ನೋಡಿ, ನೀವು ಬ್ರಹ್ಮಚಾರಿ, ನೀವು ಹರೇ ಕೃಷ್ಣ ಮಂತ್ರನ ಹೇಳ್ತಾ ಇದ್ದೀರಿ ಈ ಆಕ್ಸಿಡೆಂಟ್ ಸಮಯದಲ್ಲಿ. ಅಂದ್ರೆ ಇದೇ ಗೃಹಸ್ಥರಿಗ ಮತ್ತೆ ಬ್ರಹ್ಮಚಾರಿಗಿರೋ ವ್ಯತ್ಯಾಸ. ಆಮೇಲೆ ಅವ್ರು ಹೇಳಿದ್ರು, ನೀವು ಹೊರಟೋಗ್ಬಿಡಿ, ಇಲ್ಲಿ ಇರಬೇಡಿ, ಒಬ್ಬನೇ ಆಸ್ಪತ್ರೆಗೆ ಹೋಗ್ತೇನೆ, ನೀವು ಬಂದ್ರೆ ಇಲ್ಲಿ ಎನ್ಕ್ವೈರಿ ಮಾಡ್ತಾರೆ ಏನೇನಾಯ್ತು ಅಂತ. ಸೊ ಹಾಗಾಗಿ ನಿಮಗೆ ಪ್ರಾಬ್ಲಮ್ ಆಗ್ಬೋದು, ಯಾಕೆಂದ್ರೆ ನಿಮ್ಮಿಂದ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ಹೋಗಿಬಿಡಿ
ಆಮೇಲೆ ಏನ್ ಮಾಡಿದ್ರು, ಅವರ ಬ್ರಹ್ಮಚಾರಿ ಅವರು ಗುರು ಮಹಾರಾಜ್ ಅವರಿಗೆ ಎಲ್ಲಿ ಹೋಗ್ಬೇಕು, ಆಮೇಲೆ ಹತ್ತಿರದಲ್ಲಿದ್ದ ಇಸ್ಕಾನ್ ಸೆಂಟ್ರಿಗೆ ಹೋಗ್ಬೇಕು ಅಂತ ಅವರು ಕೊಲೆರೋಡೋಕ್ಕೆ ಹೋದ್ರು. ಕೊಲೆರೋಡೋದಲ್ಲಿ ಅಲ್ಲಿ ಅವರು ಅಲ್ಲಿ ಹೊಸದಾಗಿ ಒಂದು ಇಸ್ಕಾನ್ ಟೆಂಪಲ್ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಕೊಲೆರೋಡೋಕ್ಕೆ ಹೋದಾಗ ಇಷ್ಟೊತ್ತಿಗಾಗಲೇ ಗುರು ಮಹಾರಾಜರಿಗೆ 1 ವರ್ಷ ಆಗೋಗಿತ್ತು. ಅಂದ್ರೆ ಅವರಿಗೆ ದೀಕ್ಷೆ ಆಗಿ ಮತ್ತೆ ಎಲ್ಲ ಇಸ್ಕಾನಿಗೆ ಬಂದು 1 ವರ್ಷ ಆಗಿತ್ತು. ಆ ಕೊಲೆರೋಡೋದಲ್ಲಿ ಇರೋರೆಲ್ಲ ಹೊಸದಾಗಿ ಸೇರ್ಕೊಂಡಿದ್ರು. ಅವಾಗ ಇವರನ್ನೆಲ್ಲ ದೊಡ್ಡ VIP ತರ ಟ್ರೀಟ್ ಮಾಡಿದ್ರು ಅವರು. ನಮ್ಗೆ ಸೀನಿಯರ್ ಡಿವೋಟಿ ಬಂದಿದ್ದಾರೆ ಹೀಗಂತ ಅವ್ರಿಗೆ ಹೇಳ್ತಾ ಇದ್ರು. ಅಲ್ಲಿ ಏನಾಗಿತ್ತು ಅಂದ್ರೆ ಒಂದು ಸಣ್ಣ ಲೀಲೆ. ಅಲ್ಲಿ 2 ಜನ ಮಾತಾಜಿ ಇದ್ದಿದ್ರು. ಅವರಿಗೆ ಏನಾಗಿತ್ತು ಅಂದ್ರೆ ಅಲ್ಲಿ ಸೀರೆ ಉಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಆಗ ಕೆಲವರು ಕೇಳಿದ್ರು ಅಲ್ಲಿ, ನೀವು ಸೀನಿಯರ್ ಡಿವೋಟಿ ಇದ್ದೀರಿ ಜಯಪತಾಕ ಬ್ರಹ್ಮಚಾರಿಯವ್ರ ಹತ್ರ, ಅವರು ನಮ್ಮ ಗುರು ಮಹಾರಾಜ್ ಹತ್ರ ಕೇಳಿದ್ರು, ನೀವು ಅವರಿಗೆ ಸಹಾಯ ಮಾಡ್ಲಿಕ್ಕಾಗತ್ತಾ? ಆಗ ಗುರು ಮಹಾರಾಜ್ ಏನ್ ಮಾಡಿದ್ರು, ಅಲ್ಲಿ ಒಂದು ಇದಿತ್ತು, ಬ್ರಜವಾಸಿ ಗೋಪೀಸ್ ಜೊತೆ ಬೃಂದಾವನ ಕೃಷ್ಣ ಇರ್ತಕ್ಕಂಥ ಒಂದು ಫೋಟೋ ಇತ್ತು. ಅದನ್ನ ನೋಡಿ ಅಲ್ಲಿ ಹೇಗೆ ಗೋಪಿಯರು ಸೀರೆ ಉಟ್ಟಿದ್ದಾರೆ ಅದೇ ತರ ಅವರು ಸೀರೆ ಉಡ್ಲಿಕ್ಕೆ ಮತ್ತೆ ಅವರು ಉಟ್ಕೊಂಡ್ರಂತೆ. ಮತ್ತೆ ಅದನ್ನ ತೋರಿಸ್ಕೊಟ್ರಂತೆ ಅಲ್ಲಿ ಮಾತಾಜಿಗೆ, ಅಲ್ಲಿ ಆಕುತಿ ಮಾತಾಜಿ ಅಂತ ಅವರಿಗೆ ತೋರಿಸ್ಕೊಟ್ರಂತೆ. ಸೊ ಈ ರೀತಿ ಅಂದ್ರೆ ಹಾಕೋದು, ನೆರಿಗೆ ಹಿಡಿಯುವುದು, ಸೆರಗ ಹಾಕೊಳ್ಳೋದು, ಹೀಗೆ ನೋಡಿ ಅಂತಹ ಅದು ಒಂದು ಲೀಲೆ ಅದು. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಕಾಲ ಇದ್ದಿದ್ರು ಕೊಲೆರೋಡೋದಿಂದ ಅವರು ಮತ್ತೆ ಇಲ್ಲಿಗೆ ಬಂದ್ರು, ಅಂದ್ರೆ ಶಿಕಾಗೋ ಟೆಂಪಲ್ಗೆ ಬಂದ್ರು. ಶಿಕಾಗೋ ಟೆಂಪಲ್ ಅಲ್ಲಿ ಅವರು ಸ್ವಲ್ಪ ಕಾಲ ಇದ್ರು, ಇದಾಗಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಆಮೇಲೆ ಶಿಕಾಗೋದಲ್ಲಿ ಇದ್ದಾಗಲೇ ಅವ್ರಿಗೆ ಒಂದು ಟೆಲಿಗ್ರಾಮ್ ಬಂತು. ಎಲ್ಲಿಂದ ಗರ್ಗಮುನಿ ತಂದಿದ್ರು ಲೆಟರು. ಅಲ್ಲಿ ಏನ್ ಹೇಳಿದ್ರು, ಅಚ್ಯುತಾನಂದ ಈಗ ಭಾರತ ದೇಶಕ್ಕೆ ಬರ್ಲಿಕ್ಕೆ ನಿಮ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರು. ಶ್ರೀಲ ಪ್ರಭುಪಾದರು ಕೂಡ ಅಲ್ಲಿ ಹೋಗ್ಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ ಅಂತ ಆಯ್ತು. ಆವಾಗ ಕೂಡ ಅವರಿಗೆ ಈಗ ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕು ಭಾರತ ದೇಶಕ್ಕೆ, ಜರ್ನಿ ಟು ಇಂಡಿಯಾ. ಸೊ ಜರ್ನಿ ಟು ಇಂಡಿಯಾ ಮಾಡ್ಬೇಕಾದ್ರೆ ಅವರಿಗೆ ತುಂಬಾ ಈ ಜರ್ನಿ ತುಂಬಾ ಮಹತ್ವದ್ದು. ಅವರು ಭಾರತಕ್ಕೆ ಬರಬೇಕಾಗಿ ಒಂದು ಮಾಡಿದ ಜರ್ನಿ. ಏಕೆಂದರೆ ಅಂದ್ರೆ ಅದು ತುಂಬಾ ಚೀಪ್ ರೇಟು, ತುಂಬಾ ಅಷ್ಟೇ ಅಷ್ಟು ಚೀಪ್ ರೇಟಿನ ಫ್ಲೈಟಲ್ಲಿ ಬಂದಿದ್ರು. ಅಂದ್ರೆ $114 ಅಂತೆ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ. ಆದ್ರೆ ಇದು ಚೀಪ್ ರೇಟ್ ಆದ್ರೂ ಕೂಡ, ಚೀಪೆಸ್ಟ್ ಫ್ಲೈಟ್ ಆದ್ರೂ ಕೂಡ ಅಲ್ಲಿ ಏನಾಗಿದೆ, ತುಂಬಾ ಲಾಂಗ್ ಜರ್ನಿ, ಮತ್ತೆ ತುಂಬಾ ಡೈರೆಕ್ಟ್ ಫ್ಲೈಟ್ ಅಲ್ಲ, ಎಷ್ಟೋ ಫ್ಲೈಟ್ಗಳನ್ನ ಚೇಂಜ್ ಮಾಡ್ಬೇಕಾಗಿತ್ತು, ಕನೆಕ್ಟಿಂಗ್ ಫ್ಲೈಟ್ಸು. ಮಾಂಟ್ರಿಯಲಿಂದ ಲಂಡನ್ನಿಗೆ, ಲಂಡನ್ನಿಂದ ಬ್ರುಸೆಲ್ಸ್ಗೆ, ಬ್ರುಸೆಲಿಂದ ಮುಂಬೈಗೆ, ಮುಂಬೈಯಿಂದ ಕಲ್ಕತ್ತಾ. ಐಸ್ಲ್ಯಾಂಡ್ ಏರ್ವೇ ಮತ್ತು ಬ್ರಾದರ್ಸ್ ಏರ್ವೇ ಅಂತ 2 ಫ್ಲೈಟ್ಸ್, ಕನೆಕ್ಟಿಂಗ್ ಫ್ಲೈಟ್ಸ್ ಅಲ್ಲಿ. ಆದರೆ ಅಲ್ಲಿ ತುಂಬಾ ಸ್ಟಾಪ್ಸ್ ಇರ್ತಿತ್ತಂತೆ. ಅಲ್ಲಿ ಬ್ರುಸೆಲಿಂದ ಮುಂಬೈ ಬರ್ಬೇಕಂದ್ರೆ ಎಷ್ಟು ಸ್ಟಾಪ್ ಇತ್ತು ಅಲ್ಲಿ ನೋಡಿ, ಎಷ್ಟು ಕಡೆ ನಿಲ್ಲಿಸಿದ್ದಾರೆ, ಎಷ್ಟು ಕಡೆ ಚೇಂಜ್ ಮಾಡಿದ್ದಾರೆ ಅಂದ್ರೆ, ಬ್ರುಸೆಲಿಂದ ರೋಮಿಂದ ಕೈರೋಯಿಂದ ಯೆಮೆನ್ ಇಂದ ಕರಾಚಿಯಿಂದ ಮುಂಬೈ, ಇಷ್ಟು ಅನೇಕ ಫ್ಲೈಟ್ಗಳು, ಅನೇಕ ಅಂದ್ರೆ ಸ್ಟಾಪ್ಗಳು, ಇದನ್ನೆಲ್ಲ ಮಾಡಿ 1.5 ದಿವಸ ಪ್ರಯಾಣ ಮಾಡಿದ್ದಾರೆ. ಫೈನಲಿ ಅವರಿಗೆ ಅವರು ಮುಂಬೈಗೆ ಬಂದರು. ಮುಂಬೈಲಿ ಏನಾಯ್ತು, ಮುಂಬೈಲಿ ಅಷ್ಟೊತ್ತಿಗೆ ಅವರಿಗೆ ತುಂಬಾ ಸಾಕಾಗಿತ್ತು, ಅಷ್ಟು ದೊಡ್ಡ ಜರ್ನಿ, ಅಷ್ಟು ಚೇಂಜಸ್ ಫ್ಲೈಟ್ ಅದೆಲ್ಲ ಮಾಡಿ ಅವರಿಗೆ ಮುಂಬೈಲಿ ಬಂದು ಫೋನ್ ಮಾಡಿ ನೋಡ್ತಾರೆ. ಆದ್ರೆ ಯಾರು ಫೋನು ಅವರಿಗೆ ಯಾರ ಫೋನು ಎತ್ಕೊಳ್ತಾ ಇಲ್ಲ. ಆಮೇಲೆ ಅವ್ರಿಗೊಂಥರ ಇದಾಯ್ತಂಗ, ಸುಸ್ತು ಬೇರೆ ಆಗಿತ್ತು. ಆವಾಗ ಮುಂಬೈನಲ್ಲಿ ಗೊತ್ತಲ್ಲ ಎಲ್ಲರಿಗೂ, ಅಲ್ಲಿ ಎಲ್ಲ ಈ ಜನ ಅಂದ್ರೆ ಈ ಒಂದು ಏನ್ ಹೇಳ್ತಾರೆ ಅವರಿಗೆ, ಎಲ್ಲ ದುಡ್ಡು ಕೇಳಲಿಕ್ಕೆ ಬರ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತಾರೆ, ಭಿಕ್ಷುಕರು. ಅದು ಇದು ಏನದ ಅವ್ರು ಇರ್ತಾರಲ್ಲ ಅಂತ ಹೆಸರು ಹೇಳ್ತಾರೆ ಅವರು ಬಕ್ಷಿಸ್ ಕೊಡಿ, ಬಕ್ಷಿಸ್ ದೇಜು, ಮಂಗಳಮುಖಿಯರು. ಬಕ್ಷಿಸ್ ನೀದು ಅಂತ ಹೇಳಿ ಅವ್ರಿಗೆ ಬಂದು ಮುತ್ತಲಿಕ್ಕೆ ಹಿಡಿದ್ಬಿಟ್ರಂತೆ. ಇವ್ರು ಬೇರೆ ಬ್ರಹ್ಮಚಾರಿ, ಇವರಿಗೆ ಬೇರೆ ತುಂಬಾ ಪ್ರಭುಪಾದರು ಹೇಳಿದ್ದನ್ನೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡ್ತಾ ಇದ್ರು. ಬಕ್ಷಿಸ್ ದೇದು ಅವ್ರ ಮೈ ಮೇಲೆ ಬೀಳ್ತಾ ಇದ್ರಂತೆ. ಅವ್ರಿಗೆ ಕಲ್ಚರಲ್ ಶಾಕ್ ಆದಂಗೆ ಆಯ್ತಂತೆ, ಏನ್ ಮಾಡೋದು. ಸೊ ಹೀಗಿದ್ದಾಗ ಅವರು ಮುಂದೆ ಹೇಗೋ ಸುಧಾರಿಸ್ಕೊಂಡು ಕಲ್ಕತ್ತಾ ಫ್ಲೈಟ್ ಹಿಡಿದ್ರು ಅಲ್ಲಿಂದ ಮುಂಬೈಯಿಂದ. ಸೊ ಕಲ್ಕತ್ತಾ ಫ್ಲೈಟ್ಗೆ ಅಲ್ಟಿಮೇಟ್ಲಿ ಕಲ್ಕತ್ತಾಕ್ಕೆ ಬಂದು ಇಳಿದ್ರು.
ಯಾವಾಗ ಜೂನ್ 1970ನೇ ಇಸ್ವಿ. ಈಗ ನೋಡಿ 2024ನೇ ಇಸ್ವಿ ಈಗ. ಸೊ ಜೂನ್, ಇಲ್ಲಿ ಜೂನ್ ಅಂದ್ರೆ ಟೋಟಲ್ ಎಷ್ಟು ವರ್ಷ ಆಯ್ತು ಅವರು ಬಂದು? 54 ವರ್ಷಗಳು. ಎಷ್ಟು ವರ್ಷ ಆಯ್ತು? 54 ವರ್ಷಗಳ ಕಾಲ ಅವರು ಭಾರತ ಭೂಮಿಯಲ್ಲಿ ಇಸ್ಕಾನ್ ಚೈತನ್ಯ ಮಹಾಪ್ರಭುಗಳ ಒಂದು ಮಿಷನ್ನಿಗಾಗಿ, ಇಸ್ಕಾನಿಗಾಗಿ, ಸಂಸ್ಥೆಗಾಗಿ ಅವರು ಆ ಒಂದು ಭಗವಂತನ ಚೈತನ್ಯ ಮಹಾಪ್ರಭುಗಳ ಶ್ರೀಲ ಪ್ರಭುಪಾದರ ಗುರು ಶ್ರೀಲ ಪ್ರಭುಪಾದರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರದ್ದು ಈ ಜರ್ನಿಯನ್ನು ನಮ್ಗೆ ತುಂಬಾ ಮುಖ್ಯ. ಇದು ಇಲ್ಲಿವರೆಗೆ ಅವರದ್ದು ಒಂದು ಅವರ ಬಾಲ್ಯದಿಂದ ಅವರಿಗೆ ದೀಕ್ಷೆ ಆಗುವವರೆಗೆ, ಮತ್ತೆ ಅಲ್ಲಿಂದ ಈಗ ಭಾರತ ದೇಶದಲ್ಲಿ, ಅಮೆರಿಕ ದೇಶದಲ್ಲಿ ದೀಕ್ಷೆ ತೆಗೆದುಕೊಂಡ ಮೇಲೆ ಅವರಿಗೆ ಒಂದು ದೀಕ್ಷೆ ಆದ್ಮೇಲೆ ಎರಡನೇ ದೀಕ್ಷೆ ಕೂಡ ಸ್ವಲ್ಪ ಸಮಯದಲ್ಲಿ ಸಿಕ್ಕಿತ್ತು, ಬ್ರಾಹ್ಮಣ ದೀಕ್ಷೆ. ಈಗ ಭಾರತ ದೇಶದಲ್ಲಿ ಅವರದ್ದು ಏನಾಯ್ತು ನೋಡೋಣ. ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರ ಒಂದು ಮಿಷನ್ನಿಗಾಗಿ ಅವರು ಬಂದಿದ್ರು. ಅಂದ್ರೆ ಶ್ರೀಲ ಪ್ರಭುಪಾದರದ್ದು ಒಂದು ಕನಸಿಗೆ ಅವರಿಗೆ ಇವರನ್ನ ಕಳಿಸಿದ್ರು. ಶ್ರೀಲ ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಹೇಳಿದ್ರು, ನಿಮ್ಮ ದೇಶಕ್ಕೆ ನಾನು ಬಂದಿದ್ದೇನೆ, ನಾನು ನಿಮಗೆ ಕೃಷ್ಣ ಪ್ರಜ್ಞೆಯನ್ನು ಕೊಡ್ಲಿಕ್ಕೆ ಬಂದಿದ್ದಾನೆ. ಕೃಷ್ಣ ನನಗೆ ನಿಮ್ಮಂತಹ ಒಳ್ಳೆ ಆತ್ಮಗಳನ್ನು ನನ್ನ ಹತ್ರ ಕಳಿಸಿದ್ದಾನೆ ಅಂತಹ ಶ್ರೀಲ ಪ್ರಭುಪಾದರಿಗೆ ಭಗವಂತ ಅರೇಂಜ್ ಮಾಡಿ ಕಳಿಸಿರ್ತಕ್ಕಂತಹ ಶುದ್ಧ ಆತ್ಮರಲ್ಲಿ ಈ ಶ್ರೀ ಜಯಪತಾಕ ಸ್ವಾಮಿ ತುಂಬಾ ಅವರಿಗೆ ಪ್ರಿಯರಾದವರು. ಸೊ ಹಾಗಾಗಿ ಇಲ್ಲಿ ಅವರು ಬಂದ ಕೂಡಲೇ ಅಚ್ಯುತಾನಂದ ಸ್ವಾಮಿ ಅವರಿಗೆ ಅಲ್ಲಿಗೆ ಅವರು ಹೋದ್ರು, ಗೌಡಿಯ ಮಠಕ್ಕೆ ಹೋದ್ರು. ಅಚ್ಯುತಾನಂದ ಸ್ವಾಮಿ ಏನ್ ಹೇಳಿದ್ರು ಅಂದ್ರೆ ಬೇರೆ ಒಂದು ವಸತಿ ಇದೆ ಅಂತ ಹೇಳಿಬಿಟ್ಟಿದ್ರು, ಆದ್ರೆ ಅಲ್ಲಿ ಬಂದು ನೋಡಿದಾಗ ವಸ್ತುತಃ ಅಂದ್ರೆ ಸಾಕ್ಷಾತ್ತಾಗಿ ಅಲ್ಲಿ ಏನೂ ಇರಲಿಲ್ಲ. ಅವರು ಅಲ್ಲಿ ಮಾಧವ ಗೌಡಿಯ ಮಠದಲ್ಲೇ, ಮಾಧವ ಮಹಾರಾಜ್ ಗೌಡಿಯ ಮಠದಲ್ಲೇ ಅವರು ಇದ್ದಿದ್ರು. ಸೊ ಅಲ್ಲಿ ಯಾವ ತರ ಇತ್ತು ಅಂತ ನೋಡೋಣ. ಅಂದ್ರೆ ಗುರು ಮಹಾರಾಜರ ಅನುಭವ ಆ ಮಾಧವ ಗೌಡಿಯ ಮಠದಲ್ಲಿ ಹೋದಾಗ ಅಲ್ಲಿ ಯಾವ ತರ ಆಗಿತ್ತು ಅಂತಂದ್ರೆ, ಶ್ರೀಲ ಪ್ರಭುಪಾದರು ಒಬ್ಬರೇ ಸನ್ಯಾಸಿ, ಶ್ರೀ ಗುರು ಮಹಾರಾಜರು ಶ್ರೀಲ ಪ್ರಭುಪಾದರ ಒಂದೇ ಒಂದು ಸನ್ಯಾಸಿಯನ್ನ ನೋಡಿದ್ರು ಅವರು ಅಮೆರಿಕ ದೇಶದಲ್ಲಿ. ಆದ್ರೆ ಇಲ್ಲಿ ಬಂದು ನೋಡ್ತಾರೆ ಮಾಧವ ಮಹಾರಾಜ್ ಗೌಡಿಯ ಮಠದಲ್ಲಿ ಎಲ್ಲರೂ ಸನ್ಯಾಸಿಗಳೇ ಇದ್ರು. ಸೊ ಹಾಗಾಗಿ ಅವರಿಗೆ ಕಾಣ್ತು, ಏನಿದು ಇಂಡಿಯನ್ ಕಲ್ಚರ್, ಎಷ್ಟು ಜನ ಸನ್ಯಾಸಿಗಳಿದ್ದಾರೆ ಇಲ್ಲಿ ಅಂತ ಅನಿಸ್ತು. ಇದೇನಾ ಇಂಡಿಯನ್ ಕಲ್ಚರು, ಇಷ್ಟು ಜನ ಸನ್ಯಾಸಿ ಇದ್ದಾರೆ. ಮತ್ತೆ ಅಲ್ಲಿ ಕೂಡ ಏನಾಗ್ತಿತ್ತು ಅಂತಂದ್ರೆ, ಫನಿ ಥಿಂಗ್ ಅಂತಂದ್ರೆ, ಅಲ್ಲಿ ಅವರಿಗೆ ಪ್ರಸಾದ ಸೇವನೆ ಮಾಡ್ಬೇಕು. ಪ್ರಸಾದಕ್ಕೆ ಕುಳಿತುಕೊಳ್ಳುವಾಗ ಅವರಿಗೆ ಕೇಳ್ತಿದ್ರಂತೆ, ಅಂದ್ರೆ ಅವರು ನೀನು ಅಂದ್ರೆ ನಿಮ್ಮ ಇನಿಷಿಯೇಷನ್ ಡೇಟ್ ಕೇಳ್ತಾ ಇದ್ರಂತೆ. ಇನಿಷಿಯೇಷನ್ ಡೇಟ್ ಪ್ರಕಾರ ಅವರಿಗೆ ಸೀನಿಯಾರಿಟಿ ಲೆಕ್ಕದಲ್ಲಿ ಕೂರಿಸ್ತಾ ಇದ್ರಂತೆ. ಒಂದು ಚೂರು ವ್ಯತ್ಯಾಸ ಇಲ್ಲ. ಅಂದ್ರೆ ಯಾರು ಸೀನಿಯರ್ ಅವ್ರು ಫಸ್ಟ್ ಕೂತ್ಕೊಳ್ಳೋದು, ಆಮೇಲೆ ಸೀನಿಯರ್ ಅಂದ್ರೆ ಇನಿಷಿಯೇಷನ್ ಡೇಟ್, ಯಾವ ಡೇಟಲ್ಲಿ ಇನಿಷಿಯೇಷನ್ ಆಗಿದ್ದಾರೆ ಅದು ಸೀನಿಯಾರಿಟಿ ಡಿಟರ್ಮೈನ್ ಮಾಡುತ್ತೆ ಅಂತ. ಸೊ ಇದು ಇವರಿಗೆ ಒಂದು ರೀತಿ ಇದಾಯ್ತು. ಅಂದ್ರೆ ಇದೆಲ್ಲ ಏನು ಇಂಡಿಯನ್ ಕಲ್ಚರು ಅಂತ ಹೀಗೆ ಅಂದ್ರೆ ಅವರಿಗೆ ತುಂಬಾ ಅಂದ್ರೆ ಆಶ್ಚರ್ಯಜನಕ ಆಯಿತು. ಆಮೇಲೆ ಅಲ್ಲಿಂದ ಅವರು ಈಗ ಆಲ್ರೆಡಿ ಅವರು ಮಾಂಟ್ರೆಲ್ ಇದ್ದಾಗಲೇ ಅವರು ಒಂದು ಪ್ರದ್ಯುಮ್ನ ಪ್ರಭು ಅಂತ ಅವ್ರ ಹತ್ರ ಅವರು ದೇವನಾಗರಿ ಲಿಪಿಯನ್ನ ಅವರು ಆಗಲೇ ಕಲಿತಿದ್ರು. ನೋಡಿ ಎಷ್ಟು ಉತ್ಸಾಹ ಇರಬಹುದು ಅವರಿಗೆ ಅಂದ್ರೆ ಕಲೀಲಿಕ್ಕೆ. ದೇವನಾಗರಿ ಲಿಪಿಯನ್ನ ಅವರು ಆಲ್ರೆಡಿ ಕಲ್ತಿದ್ರು ಅಮೆರಿಕ ದೇಶದಲ್ಲಿ, ಅಲ್ಲೇ ಮಾಂಟ್ರೆಲ್ ಇದ್ದಾಗಲೇ. ಅಂದ್ರೆ ಅವಾಗ ಒಮ್ಮೆ ಕೇಳಿದ್ರು ಪ್ರಭುಪಾದ್ರ ಹತ್ರ, ಪ್ರಭುಪಾದ್ ನಾನು ಭಾರತಕ್ಕೆ ಹೋಗ್ಬೇಕು, ನಾನು ಬಂಗಾಳಿ ಕಲಿಬೇಕು. ಬಂಗಾಳಿ ನಿನಗೆ ಯಾಕೆ ಬೇಕು, ಈಗ ಇಲ್ಲಿ ಯಾರು ಬಂಗಾಳಿ ಜನ ಮಾತಾಡೋರು ಇಲ್ವಲ್ಲ ಅಂತ ಹೇಳಿದಾಗ ಅಲ್ಲಿ ಸುಮ್ಮನಾಗಿದ್ರು. ಆದರೆ ಅವರು ಅಲ್ಲಿ ಕೂತೆ ಅವರು ದೇವನಾಗರಿ ಲಿಪಿ ಕಲ್ತ್ಕೊಂಡ್ರು. ಆಮೇಲೆ ಇಲ್ಲಿ ಕಲ್ಕತ್ತಾದಲ್ಲಿ ಏನ್ ಮಾಡಿದ್ರು ಅವರು, ಅಲ್ಲಿ ಮಾಯಾಪುರದಲ್ಲಿ ಅವರಿಗೆ ವೆಜಿಟೇಬಲ್ ಮಾರ್ಕೆಟಿಗೆ ಹೋಗಕ್ಕೆ ಅವರು ಪ್ರಯತ್ನ ಶುರು ಮಾಡಿದ್ರು. ಆ ವೆಜಿಟೇಬಲ್ ಮಾರ್ಕೆಟಲ್ಲಿ ಎಲ್ಲ ತರಕಾರಿ ಅದೆಲ್ಲ ಸಾಮಾನುಗಳನ್ನು ತರೋದು, ವೆಜಿಟೇಬಲ್ಸ್ ಎಲ್ಲ ತರೋದು. ಅಲ್ಲಿ ಆ ಮಾರ್ಕೆಟ್ ಪ್ಲೇಸಲ್ಲಿ ಅವರು ಬಂಗಾಳಿ ಮಾತಾಡೋದನ್ನ ಚೆನ್ನಾಗಿ ಲೋಕಲ್ ಮಾತಾಡೋದನ್ನ ಕಲಿತ್ಕೊಂಡ್ರು. ನೋಡಿ, ಭಾಷೆಯನ್ನ ಕಲಿಯೋದು ತುಂಬಾ ಮುಖ್ಯ. ಅಂದ್ರೆ ಲೋಕಲ್ ಲ್ಯಾಂಗ್ವೇಜು ಅಲ್ಲಿ ಕಲಿತರು. ಆಮೇಲೆ ಏನಾಯ್ತು ಅಂತಂದ್ರೆ, ಅಲ್ಲಿಂದ ಅವರಿಗೆ ಅಲ್ಲಿ ಬಂಗಾಳದಲ್ಲಿ ಕೂಡ ಅವರಿಗೆ ಇರ್ಲಿಕ್ಕೆ ಕಳಿಸಿದ್ರು ಸ್ವಲ್ಪ ಸಮಯ. ಆ ಬಂಗಾಳದಲ್ಲಿ ಅಂದ್ರೆ ಕಲ್ಕತ್ತಾದಲ್ಲಿ ಅವ್ರನ್ನ ಕಳಿಸಿದ್ರು, ಅಲ್ಲಿ ಹೋಗಿ ಇರಿ. ಕಲ್ಕತ್ತಾದಲ್ಲಿ ಒಂದು ಇಸ್ಕಾನ್ ಸೆಂಟರ್ ಇತ್ತು, 3C ಆಲ್ಬರ್ಟ್ ರೋಡಲ್ಲಿ. ಆ 3C ಆಲ್ಬರ್ಟ್ ರೋಡಲ್ಲಿ ಆಗ ಆ ಸಮಯದಲ್ಲಿ ಅದು ರೆಂಟಲ್ಲಿ ಇದ್ದಿತ್ತು. ಆಮೇಲೆ ಈಗ ಅದೀಗ ರಾಧಾ ಗೋವಿಂದ ಟೆಂಪಲ್ ಆಗಿದೆ. ಸೊ ಅಲ್ಲಿ ಇವರು ಇರ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅಲ್ಲಿ ಕಲ್ಕತ್ತಾದಲ್ಲಿ ಅವರಿಗೆ ಆ ಟೆಂಪಲ್ ಅನ್ನ ನೋಡ್ಕೊಳ್ಳಿಕ್ಕೆ ಹೇಳಿದ್ರು.
ಏನೋ ಅಷ್ಟೊತ್ತಿಗೆ ಅಂದ್ರೆ ಏನು ಜಸ್ಟ್ ಒಂದ್ 2-3 ತಿಂಗಳು ಆಗಿತ್ತು. 2 ತಿಂಗಳು ಅವರು ಮಾಧವ ಗೌಡಿಯ ಇದರಲ್ಲಿ ಮಾಧವ ಮಹಾರಾಜ್ ಗೌಡಿಯ ಮಠದಲ್ಲಿ ಇದ್ದಿದ್ರು. ಅದಾದ್ಮೇಲೆ ಕಲ್ಕತ್ತಾಕ್ ಬಂದರು. ಆಮೇಲೆ ಅಷ್ಟೇ, ಇದಿನ್ನು ಆಗಸ್ಟ್ ತಿಂಗಳಾಗ್ತಾ ಇದೆ, 70ನೇ ಇಸ್ವಿ. ಆ ಸಮಯದಲ್ಲಿ ಶ್ರೀಲ ಪ್ರಭುಪಾದರು ಅಮೆರಿಕ ದೇಶದಿಂದ ಅನೇಕ ಬಿಳಿಯ ಭಕ್ತರನ್ನೆಲ್ಲ ಕರ್ಕೊಂಡು ಬಂದಾಗ ಶ್ರೀಲ ಪ್ರಭುಪಾದರನ್ನ ಇವರು ಮೀಟ್ ಮಾಡಿದ್ರು. ಆಮೇಲೆ ಆಮೇಲೆ ಶ್ರೀಲ ಪ್ರಭುಪಾದರು ಕೇಳಿದ್ರಂತೆ ಅವರಿಗೆ, ಜಯಪತಾಕ್ ನೀನು ಅಂದ್ರೆ ಸನ್ಯಾಸ ತಕೊಳ್ತೀಯಾ ಅಂತ ಕೇಳಿದ್ರಂತೆ. ಆಗ ಅವರು ಅಂದ್ರೆ ಮೊದಲು ದೀಕ್ಷೆ ಅಂದ್ರೆ ಹರಿನಾಮ ದೀಕ್ಷೆ, ಆಮೇಲೆ ಬ್ರಾಹ್ಮಣ ದೀಕ್ಷೆ ನಾವು ಕೇಳಬೇಕು ಗುರುವಿನ ಹತ್ರ. ಆದರೆ 3ನೇ ದೀಕ್ಷೆ ಅದು ಸನ್ಯಾಸ ದೀಕ್ಷೆ. ಆ ಸನ್ಯಾಸ ದೀಕ್ಷೆ ಗುರುವೇ ನಿರ್ಧಾರ ಮಾಡ್ತಾರೆ. ಆಗ ಅವರು ಹೇಳಿದ್ರಂತೆ, ಪ್ರಭುಪಾದ್ ನೀವ್ ಏನ್ ಹೇಳ್ತೀರಾ ಅದಕ್ಕೆ ನಾನು ರೆಡಿ. ನೋಡಿ, ಗುರುವಿನ ಆಜ್ಞೆಗೆ, ಅವರ ಗುರುವಿನಕ್ಕೆ ಏನು ಗುರುವಿಗೆ ಚಾಯ್ಸ್, ನೀವೇನ್ ಹೇಳ್ತೀರಾ ಅದಕ್ಕೆ ನಾನು ರೆಡಿ. ಸರಿ, ಹಾಗಾಯ್ತು. ಆಮೇಲೆ ಸೆಪ್ಟೆಂಬರ್ 10ನೇ ತಾರೀಕು ಅವರು ಸನ್ಯಾಸ ದೀಕ್ಷೆ ಅಂದ್ರೆ ಸನ್ಯಾಸ ದೀಕ್ಷೆ ಸೆಪ್ಟೆಂಬರ್ 10, 1970ನೇ ಇಸ್ವಿ ರಾಧಾಷ್ಟಮಿ ದಿವಸ. ತುಂಬಾ ಒಳ್ಳೆಯ ಮುಹೂರ್ತ, ಚೆನ್ನಾದ ಒಂದು ಶುಭ ಮುಹೂರ್ತ. ಆಗ ಜಯಪತಾಕ ಸ್ವಾಮಿ ಮಹಾರಾಜ್ ಅವರಿಗೆ ದೀಕ್ಷೆ ಕೊಟ್ರು, ಸನ್ಯಾಸ ದೀಕ್ಷೆ ಕೊಟ್ರು ಶ್ರೀಲ ಪ್ರಭುಪಾದರು. ಅಂದ್ರೆ ಅವರು 12ನೆಯ ಸನ್ಯಾಸಿ. ಅಂದ್ರೆ ಅವರು ಅಮೆರಿಕ ದೇಶದಲ್ಲಿ 10 ಸನ್ಯಾಸಿ ಮಾಡಿದ್ರು ಅಲ್ಲಿ ಆಗ. ಆಮೇಲೆ 11ನೇ ಸನ್ಯಾಸಿ ಅಚ್ಯುತಾನಂದ ಸ್ವಾಮಿ ಮಾಡಿದ್ರು. 12ನೇ ಸನ್ಯಾಸಿಯಾಗಿ, ಈ ಕೆಲವು ಕಡೆ 11ನೇ ಸನ್ಯಾಸಿ ಅಂತ ಹೇಳಿದ್ದಾರೆ, ಎಕ್ಸಾಕ್ಟ್ 11, 12 ಗೊತ್ತಾಗ್ತಾ ಇಲ್ಲ. ಒಂದು ಕಡೆ 11ನೇ ಸನ್ಯಾಸಿ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಇಲ್ಲಿ 12ನೇ ಸನ್ಯಾಸಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವತ್ತು ಅವರಿಗೆ ಸೆಪ್ಟೆಂಬರ್ 10ರಂದು ಸನ್ಯಾಸ ದೀಕ್ಷೆ ಕೊಟ್ಟರು. ಸನ್ಯಾಸ ದೀಕ್ಷೆ ತಗೊಂಡಾಗ ಜಯಪತಾಕ ಸ್ವಾಮಿ ಮಹಾರಾಜ್ ಅವರಿಗೆ ತುಂಬಾ, ಗುರು ಮಹಾರಾಜರಿಗೆ ತುಂಬಾ ಸಂತೋಷ ಆಯ್ತಂತೆ. ಆಮೇಲೆ ಶ್ರೀಲ ಪ್ರಭುಪಾದರಿಗೂ ಕೂಡ ತುಂಬಾ ಸಂತೋಷ. ಯಾಕೆಂತಂದ್ರೆ ಅವರಿಗೆ ಅಲ್ಲಿ ತಮಾಲ್ ಕೃಷ್ಣ ಅಂತ ಇದ್ದಿದ್ರು, ತಮಾಲ್ ಕೃಷ್ಣ ಪ್ರಭು. ಆ ತಮಾಲ್ ಕೃಷ್ಣ ಮಹಾರಾಜ್ ಅವರು ಕೂಡ ಸನ್ಯಾಸಿ. ಸೊ ಅವರು ತುಂಬಾ ಅಂದ್ರೆ ಮಾಯಾಪುರದಲ್ಲಿ 5 ಎಕರೆ ಜಾಗ ತಗೊಂಡಿದ್ರಂತೆ, ಅಂದ್ರೆ ಜಾಗವನ್ನ ಅವ್ರು ಅಕ್ವೈರ್ ಮಾಡಿದ್ರು. ಸೊ ಅದನ್ನ ಕೇಳಿ ಶ್ರೀಲ ಪ್ರಭುಪಾದರಿಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಈಗ ಗುರು ಮಹಾರಾಜರು ಸ್ವಲ್ಪ ಸಮಯ ಕಲ್ಕತ್ತಾ, ಸ್ವಲ್ಪ ಸಮಯ ಮಾಯಾಪುರದಲ್ಲಿ ಇರ್ತಾ ಇದ್ದಿದ್ರು. ಸೊ ಈ ತರ ಸ್ವಲ್ಪ ಸಮಯ ಕಲ್ಕತ್ತಾದಲ್ಲಿ ಇರೋದು, ಸ್ವಲ್ಪ ಸಮಯ ಇದನ್ನ ಮಾಡ್ತಾ ಇರೋದು. ಆಗ ಅವರು ಮಾಯಾಪುರದಲ್ಲಿ ಇದ್ದಾಗ ಅವ್ರಿಗೆ ಏನಾಗಿತ್ತು ಅಂತಂದ್ರೆ, ಅವರಿಗೆ ಸೈಕಲ್ ಮೇಲೆಲ್ಲ ತುಂಬಾ ಹೋಗ್ತಾ ಇದ್ರು. ಸೈಕಲ್ ಮೇಲೆ ದಿನ, ಅಂದ್ರೆ ಮಾಯಾಪುರ ಆಗ ಸಣ್ಣ ಹಳ್ಳಿ ತರ, ಅಲ್ಲಿ ಹೆಚ್ಚಿಂದ ಏನು ಸಿಗ್ತಾ ಇರ್ಲಿಲ್ಲ. ಏನ್ ಬೇಕಿದ್ರು ಅವರಿಗೆ ಕಲ್ಕತ್ತಾಕ್ ಹೋಗ್ಬೇಕಾಯ್ತು. ಏನ್ ಬೇಕಾದ್ರು ಸಾಮಾನ್ ತರಬೇಕು, ಏನಾದ್ರು ಕನ್ಸ್ಟ್ರಕ್ಷನ್ ಬೇಕು, ಸಿಮೆಂಟ್ ಬೇಕು, ಆಮೇಲೆ ಏನಾದ್ರು ಇದು ಬೇಕು, ಕಬ್ಬಣದ್ ಬೇಕು, ಎಂತ ಬೇಕಾದ್ರೂ ಅಲ್ಲಿ ಹೋಗ್ಬೇಕಾಗಿತ್ತಂತೆ, ಕಲ್ಕತ್ತಾಕ್ ಹೋಗ್ಬೇಕಾಗಿತ್ತಂತೆ. ಮತ್ತೆ ಇವ್ರು ಯಾವಾಗ್ಲೂ ದಿನ 45 ನಿಮಿಷ ಸೈಕಲ್ ಮೇಲೆ ಹೋಗ್ತಿದ್ರಂತೆ, ಸೈಕಲ್ ಮೇಲೆ ಹೋಗ್ತಾ ಇದ್ದಿದ್ರು. ಮತ್ತೆ ಅವರು ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಆ ಒಂದು ಮಾಯಾಪುರದಲ್ಲಿ ಬರೀ 35 ರೂಪಾಯಿನಲ್ಲಿ ದಿನದಲ್ಲಿ ಖರ್ಚಿಗೆ ಕೊಡ್ತಿದ್ರಂತೆ ಟೆಂಪಲ್ ಅಲ್ಲಿ. ಸೊ ಅವಾಗ ಏನಾಗ್ತಿತ್ತು ಅಂತಂದ್ರೆ, ಅದರಿಂದ ಅವರಿಗೆ ಸಾಕಾಗ್ತಿರ್ಲಿಲ್ಲ ಇನ್ಕಮ್ ಇಂದ, ಅಂದ್ರೆ ಎಲ್ಲಾ ವ್ಯವಹಾರ ಎಲ್ಲದೂ ಸೇರಿಸಿ 35 ರೂಪೀಸ್ ಆಗತ್ತಾ, ಆಗಲ್ಲಂತೆ. ಸೊ ಅದಕ್ಕೆ ಅವ್ರು ಏನ್ ಹೇಳಿದ್ರು, ತಮಾಲ್ ಕೃಷ್ಣ ಪ್ರಭು ಮಹಾರಾಜರ ಹತ್ರ ಹೇಳಿದ್ರು, ನಾನೇನಾದ್ರೂ ಬೆಳಿತೇನೆ, ನಾನೇನಾದ್ರೂ ಒಂದು ತರಕಾರಿ ಬೆಳಿತೇನೆ, ನೀನೇನ್ ತರಕಾರಿ ಬೆಳಿತೀಯ, ನಾನು ಬೆಳಿತೇನೆ ಅಂದ್ರು. ಆಮೇಲೆ ಅವರು ಟೊಮೆಟೊ ಬೆಳೆದ್ರಂತೆ. ಟೊಮೆಟೊ ಚಲೋ ಫಸಲು ಕೊಡ್ತು, ಟೊಮೆಟೊ ಬಂತು. ಆಮೇಲೆ ಅವ್ರಿಗೆ ಖುಷಿ ಆಯ್ತು. ಸೊ ಹಾಗಾಗಿ ಅವರು ಟೊಮೆಟೊ ಆದ್ಮೇಲೆ ಇದು ಮಾಡಿದ್ರು, ಅಂದ್ರೆ ಮೂಲಂಗಿ ಬೆಳಿಲಿಕ್ಕೆ ಶುರು ಮಾಡಿದ್ರು. ಮೂಲಂಗಿ ಇಷ್ಟು ಬೆಳಿತಿದ್ರು ಅಂದ್ರೆ ಟನ್ ಗಟ್ಲೆ ಮೂಲಂಗಿ ಬಂತಂತೆ ಅವರದ್ದು, ಟನ್ ಗಟ್ಲೆ ಮೂಲಂಗಿ. ಅಂದ್ರೆ ಅವರಿಗೆ ತುಂಬಾ ಅಂದ್ರೆ ಎಲ್ಲದ್ರಲ್ಲೂ ಕೂಡ ತುಂಬಾ ಆಸಕ್ತಿ ಜಾಸ್ತಿ. ಸೊ ಹಾಗಾಗಿ ಟನ್ ಗಟ್ಲೆ ಅವ್ರು ಮಾಡಿದ್ರು. ಇಷ್ಟು ಮಾಡಿದ್ರು, ಮೂಲಂಗಿ ತಿಂದು ಅಲ್ಲಿ ಇದ್ದ ಸನ್ಯಾಸಿಗಳಿಗೆ ಮತ್ತೆ ಎಲ್ಲ ಬ್ರಹ್ಮಚಾರಿಗಳಿಗೆ ಎಲ್ಲರಿಗೂ ಇನ್ನು ಬೇಡ, ಇದು ಮೂಲಂಗಿ ಮತ್ತೆ ಬೆಳಿಬೇಡಿ ಹೇಳಿ ಅಷ್ಟು ಹೇಳಿದ್ರಂತೆ. ಅವರಿಗೆ ಅಷ್ಟು ಸಾಕಾಯ್ತು, ಅಷ್ಟು ಮೂಲಂಗಿನ ಅವರು ಬೆಳೆದ್ರು. ಆಮೇಲೆ ಅವರಿಗೆ ಏನಾಯ್ತು ಅಂತಂದ್ರೆ, ಲೋಟಸ್ ಬಿಲ್ಡಿಂಗ್ ಅದು ಕಟ್ಟಬೇಕು ಅಂತ ಬಂತು ಅಲ್ಲಿಗೆ ಅವರಿಗೆ, ಅದು ಕೂಡ ಶುರುವಾಯ್ತು. ಆಮೇಲೆ ಇಲ್ಲಿ ಏನಾಗ್ತಿತ್ತು ಅಂದ್ರೆ, ಇಷ್ಟು ಕೆಲಸ ಇರ್ತಿತ್ತು ಗುರು ಮಹಾರಾಜರಿಗೆ. ಅಂದ್ರೆ ಅವ್ರಿಗೆ ಕುಕಿಂಗ್ ಮಾಡ್ಬೇಕು, ಆಮೇಲೆ ಅಲ್ಲಿ ಫಾರ್ಮಿಂಗ್ ಮಾಡ್ಬೇಕು,
ಶಾಪಿಂಗ್ ಮಾಡಬೇಕು, ಪೂಜಾ ಮಾಡಬೇಕು, ಕನ್ಸ್ಟ್ರಕ್ಷನ್ ವರ್ಕ್, ಲೋಟಸ್ ಬಿಲ್ಡಿಂಗ್ ಅದನ್ನ ನೋಡಬೇಕು. ತುಂಬಾ ಅಂದ್ರೆ ಅವ್ರೇನು ಚಿಕ್ಕ ವಯಸ್ಸು, 21 ವರ್ಷ. ಸೊ ಅವ್ರ ಸನ್ಯಾಸಿ ಆದಾಗ ಕೇವಲ 21 ವರ್ಷ. ಸೊ ಈ 21 ವರ್ಷ ಇದ್ದಾಗ ಯಾರಾದ್ರೂ ಆ ರೀತಿ ನಾವೇನಾದ್ರೂ ಯೋಚನೆ ಮಾಡ್ಲಿಕ್ಕೆ ಕೂಡ ಸಾಧ್ಯತೆ ಇದೆಯಾ? ಹರೇ ಕೃಷ್ಣ. ಆ ಇಲ್ಲ ಇಲ್ಲ. ಇಲ್ಲ ಮಾತಾಜಿ. ಜೀವನದಲ್ಲಿ ಸನ್ಯಾಸತ್ವವನ್ನ 21ನೇ ವಯಸ್ಸಿನಲ್ಲಿ ತಗೊಳ್ಳೋದು. 18-19 ವರ್ಷದಲ್ಲಿಯೇ ಅವರು ದೀಕ್ಷೆನ ತಗೊಂಡ್ಕೊಂಡಿದ್ರು. ದೀಕ್ಷೆಯಾಗಿದೆ 19 ವಯಸ್ಸಿನಲ್ಲಿ. ಮತ್ತೆ 21 ವಯಸ್ಸಿನಲ್ಲಿ ಅವರಿಗೆ ಆಲ್ರೆಡಿ ಸನ್ಯಾಸಿ ಆಗಿದೆ. ಅಂತ ಒಂದು ಲೈಫ್ ಡೆಡಿಕೇಶನ್ ಅಲ್ವಾ ಅನ್ಸುತ್ತೆ ಮಾತಾಜಿ. ಏನು? ಹರೇ ಕೃಷ್ಣ. ಅಂತ ಅವ್ರ ಲೈಫ್ ನ ಎಷ್ಟು ಒಳ್ಳೆ ಡೆಡಿಕೇಶನ್ ಮಾಡಿದ್ದಾರೆ ಪ್ರಭುಪಾದಗೋಸ್ಕರ ಅಂತ. ಅದೆಲ್ಲ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಗಾತಿಗಳಾಗಿದ್ದರು. ಅವರು ಆರ್ಡಿನರಿ ಅಲ್ಲ. ಸೊ ಭಗವಂತನಿಂದ ಹೇಗೆ ಶ್ರೀಲ ಪ್ರಭುಪಾದರು ಇಲ್ಲಿಗೆ ಕಳಿಸಲ್ಪಟ್ಟಿದ್ದಾರೆ, ಹಾಗೆ ಅವರು ಕೂಡ ಭಗವಂತನೇ ಕಳಿಸಿದ್ದಾನೆ ಅವರಿಗೆ. ಶ್ರೀ ಚೈತನ್ಯ ಮಹಾಪ್ರಭುಗಳೇ ಕಳಿಸಿದ್ದಾರೆ. ನೋಡಿ, ಇವರು ಶ್ರೀಧಾಮ್ ಮಯಾಪುರವನ್ನ ಅಕ್ರೂರ ಹೇಗೆ ವೃಂದಾವನವನ್ನ ಎಂಟರ್ ಮಾಡಿದ್ದಾರೆ, ಅದೇ ತರ ಎಂಟರ್ ಮಾಡಿದ್ದಾರಂತೆ. ಅಂದ್ರೆ ಅಕ್ರೂರ ವೃಂದಾವನ ಪ್ರವೇಶ ಮಾಡಿದಾಗ ಆ ಮಣ್ಣಿಗೆ ತುಂಬಾ ಅಲ್ಲಿ ಶ್ರೀ ಕೃಷ್ಣನ ಪಾದದ ಚಿಹ್ನೆಗಳನ್ನ ನೋಡಿ ಅಲ್ಲಿಗೆ ಮಣ್ಣಿಗೆ ನಮಸ್ಕಾರ ಮಾಡಿದ್ರು. ಮತ್ತೆ ಅಲ್ಲಿಗೆ ಬರುವಾಗ ಅವರ ಮೈಂಡ್ ಹೇಗಿತ್ತಂದ್ರೆ, ಅಕ್ರೂರ ಮಥುರೆಯಿಂದ ವೃಂದಾವನಕ್ಕೆ ಬರುವಾಗ ಆ ರಥವನ್ನ ನಡ್ಸ್ಕೊಂಡು ಬಂದಿದ್ದ. ಆದ್ರೆ ಅವರ ರಥ ಅವರು ಕುಳಿತಿದ್ದಷ್ಟೇ ಅಂತೆ. ಅವರದಷ್ಟು ತಲೆಯಲ್ಲಿ ಶ್ರೀಕೃಷ್ಣನ ಯೋಚನೆ ಇತ್ತಂತೆ, ವೃಂದಾವನಕ್ಕೆ ಹೋಗ್ತಾನೆ, ಕೃಷ್ಣನ ಆ ಧಾಮಕ್ಕೆ ಹೋಗ್ತಾನೆ ಅಂತ. ಅವರು ಹೇಗೆ ರಥ ಮುಟ್ಟಿದ್ದಾರೆ ಮತ್ತು ವೃಂದಾವನ ಹೋಗಿ ತಲುಪಿದ್ದಾರೆ ಅವರಿಗೆ ಗೊತ್ತಿಲ್ಲ. ರಥವನ್ನು ನಡೆಸಿದವನು ಭಗವಂತ. ಸೊ ಅದೇ ತರ ಅಲ್ಲಿ ಹೋದ ಮೇಲೆ ಅವರು ಅಲ್ಲಿ ದಂಡವತ್ ಪ್ರಣಾಮ ಮಾಡಿದ್ದಾರೆ. ಅವರಿಗೆ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಅವರಿಗೆ ಕೃಷ್ಣನ ಪಾದ ಚಿಹ್ನೆಗಳೇ ಕಾಣ್ತಾ ಇತ್ತಂತೆ ವೃಂದಾವನದಲ್ಲಿ ಅಕ್ರೂರನಿಗೆ. ಅದೇ ತರಹ ಶ್ರೀಧಾಮ್ ಮಾಯಾಪುರಕ್ಕೆ ಬಂದಾಗ ಅವರು ಕೂಡ ಇಲ್ಲಿ ಗುರು ಮಹಾರಾಜ್ ಅವರು ಕೂಡ ತುಂಬಾ ಅಂದ್ರೆ ಅದೇ ತರ ಭಾವನೆಯಲ್ಲಿ ವೃಂದಾವನಕ್ಕೆ ಅಕ್ರೂರ ಹೋದ ಭಾವನೆಯಲ್ಲಿ ಬಂದಿದ್ದಾರೆ ಶ್ರೀಧಾಮ್ ಮಾಯಾಪುರಕ್ಕೆ. ಸೊ ಮಾಯಾಪುರ ಅದು ದೇವರ ಧಾಮ ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರು ಶ್ರೀಲ ಪ್ರಭುಪಾದರು. ಮಾತಾಜಿ ಅದು ಕಂಪ್ಯಾರಿಸನ್ ಮಾಡಿರೋಂತ ತುಂಬಾ ಚೆನ್ನಾಗಿದೆ ಅಲ್ಲ, ಇದನ್ನು ಕುಸ ಕೊಟ್ಟಿದಾರಾ? ಏನೋ ಅರ್ಥ ಆಗ್ಲಿಲ್ಲ ಮಾತಾಜಿ. ಮಾತಾಜಿ ಅದು ಅಕ್ರೂರ ವೃಂದಾವನ ಎಂಟರ್ ಮಾಡ್ಬೇಕಾದ್ರೆ ತುಂಬಾ ಎಕ್ಸೈಟ್ ಆಗಿರ್ತಾ ಇದ್ರು. ಕೃಷ್ಣನನ್ನ ನೋಡ್ತಿದ್ದೆ, ನಾನ್ ಕೃಷ್ಣನ್ ನೋಡ್ತಾ ಇದೀನಿ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ತುಂಬಾ ಆತರ ಕೃಷ್ಣನ ಸ್ಮರಣೆ ಜೈಪತಿ ಎಕ್ಸೈಟ್ಮೆಂಟ್ ಅಂದ್ರೆ ಭಾವ. ಅವರಲ್ಲಿ ಕೃಷ್ಣನ ಸ್ಮರಣೆಯಲ್ಲೇ ಇದ್ರು. ಅವರಿಗೆ ರಥ ನಡೆಸ್ಕೊಂಡು ಒಬ್ಬರೇ ಹೋಗ್ತಾ ಇದ್ರು ಅವರಿಗೆ. ಆದ್ರೆ ರಥ ಅಲ್ಲಿ ರಸ್ತೆಯಲ್ಲಿ ಹೋಗ್ತಾ ಏನು ಗೊತ್ತಿಲ್ಲ. ಅವರು ಸ್ಮರಣೆಯಲ್ಲಿ ಕೃಷ್ಣನ ಸ್ಮರಣೆಯಲ್ಲಿ ಇದ್ರು. ಅದು ರಥ ತನ್ನಿಂತಾನೆ ನಡ್ಕೊಂಡು ಹೋಗ್ತಿತ್ತು ಕೃಷ್ಣನ ಆದೇಶದ ಪ್ರಕಾರ. ಸೊ ಅವರು ಆ ರೀತಿ ಹೋಗಿದ್ದಾರೆ. ಅವರಿಗೆ ಹೇಗೆ ವೃಂದಾವನ ತಲುಪಿದ್ದೇನೆ ಅಂತ ಗೊತ್ತಿಲ್ಲ. ಅವರ ಪೂರಾ ಫುಲ್ ಕೃಷ್ಣನ ಸ್ಮರಣೆಯಲ್ಲಿ ಇದ್ದಿದ್ರು. ಅದೇ ತರಹ ನಮ್ಮ ಗುರು ಮಹಾರಾಜ್ ಅವರು ಕೂಡ ಶ್ರೀಧಾಮ್ ಮಾಯಾಪುರಕ್ಕೆ ಬರ್ಬೇಕಾದ್ರೆ ಅದೇ ಭಾವನೆ. ಸೊ ಅವರಿಗೆ ಎಷ್ಟು ಚೆನ್ನಾಗಿ ಕಂಪ್ಯಾರಿಸನ್ ಕೊಟ್ಟಿದಾರಲ್ವಾ ಮಾತಾಜಿ, ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಆಮೇಲೆ ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇರೋದು ನೋಡಿ ಮಾಯಾಪುರದಲ್ಲಿ. ಅವರು ಲೈಫ್ ಇನ್ ಮಾಯಾಪುರ ಇನ್ ಇನಿಷಿಯಲ್ ಡೇಸ್ ನೋಡಿ, ಅವರು ಅಲ್ಲಿ ವ್ಯವಸಾಯ ಮಾಡ್ತಾ ಇರೋದು, ಸೈಕಲ್ನಲ್ಲಿ ಹೋಗೋದು, ತರಕಾರಿ ತರೋದು, ಆಮೇಲೆ ಎಲ್ಲ ಇದೆ. ಇನ್ನು ಮುಂದೆ ಇದೆ ಅವ್ರದ್ದು. ಆಮೇಲೆ ಏನಾಯ್ತು ಅಂತಂದ್ರೆ ಅವ್ರು ಹೀಗೆ ತುಂಬಾ ಆಕ್ಯುಪೈಡು, ತುಂಬಾ ಅಂದ್ರೆ ತುಂಬಾ ಕೆಲಸ. ಅಂದ್ರೆ ಇಸ್ಕಾನ್ ಟೆಂಪಲ್ ಅಂದ್ರೆ ತುಂಬಾ ಕೆಲಸ. ಅಂದ್ರೆ ಪೂಜೆನೂ ಮಾಡ್ಬೇಕು, ಅಡುಗೆ ಅಂದ್ರೆ ಅದು ಪ್ರಸಾದವನ್ನು ತಯಾರು ಮಾಡ್ಬೇಕು, ಮತ್ತೆ ಫಾರ್ಮಿಂಗ್ ಮಾಡ್ಬೇಕು, ಕನ್ಸ್ಟ್ರಕ್ಷನ್ ವರ್ಕ್. ಲೋಟಸ್ ಟೆಂಪಲ್ ಆಗ್ತಾ ಇದೆ ಅಲ್ಲಿ. ಅವಾಗ ಏನಾಯ್ತು ಅಂತಂದ್ರೆ ಅಂದ್ರೆ ಲೋಟಸ್ ಟೆಂಪಲ್ ಬಿಲ್ಡ್ ಆಗ್ಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ಮೇಲೆ ಆಗಲೇಬೇಕು ಅದು. ಅದಕ್ಕೆ ಅವ್ರ ಜೊತೆ ಇದ್ದವರು ಭವಾನಂದ ಪ್ರಭು, ತಮಾಲ್ ಕೃಷ್ಣ ಮಹಾರಾಜು ಇವರೆಲ್ಲ ಇದ್ದಿದ್ರು. ಸೊ ಇವರು ಹೇಗೆ ಮಾಡೋದಂತ ಇವ್ರಿಗೆ ಗೊತ್ತಿಲ್ಲ. ಇವರೇನು ಕನ್ಸ್ಟ್ರಕ್ಷನ್ ವರ್ಕ ಮಾಡಿದಾರ? ಇಲ್ಲ, ಯಾವುದೂ ಕೂಡ ಎಲ್ಲವೂ ಕೂಡ ಅವ್ರಿಗೆ ಹೊಸದಾಗಿ ಕಲಿಯುವುದಂತೆ. ಅವರು ಎಲ್ಲ ಕೆಲಸನೂ ಕೂಡ ಹೊಸದಾಗಿ ಕಲಿತಾ ಇದ್ದಾರೆ. ಅಂದ್ರೆ ಅವರು ದೈಹಿಕವಾಗಿಯೂ ಕೂಡ ಬೆಳೆದ್ರು, ಆಧ್ಯಾತ್ಮಿಕವಾಗಿ ಬೆಳೆದ್ರು, ಮತ್ತೆ ಬುದ್ಧಿಯಿಂದನೂ ಕೂಡ ಬೆಳೆದ್ರಂತೆ. ಸೊ ಯಾಕೆಂದ್ರೆ ಅವರು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅವರು ಸೇರ್ಕೊಂಡಿದ್ರಿಂದ ರೀತಿಯಾಗಿ ಅವರು ಮಾಡ್ತಾ ಇದ್ರು.
ಆಮೇಲೆ ಹೀಗೆ ಶ್ರೀಲ ಪ್ರಭುಪಾದರು ಬಂದ್ರಂತೆ. ಶ್ರೀಲ ಪ್ರಭುಪಾದರು ಬಂದಾಗ ಆ ಮಾಯಾಪುರದಲ್ಲಿ ಆ ಒಂದು ಇದ್ದಿದೆಯಲ್ಲ ಟೆಂಪಲ್ ಸೈಟು, ಅಲ್ಲಿ ಹೋದ್ರಂತೆ. ಆಗ ಏನು ಸಣ್ಣದೊಂದು ಹಟ್ಟು ಮಾಡ್ಕೊಂಡಿದ್ರು. ಅಲ್ಲಿ 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 ಕುಳಿತುಕೊಂಡ್ರು ಶ್ರೀಲ ಪ್ರಭುಪಾದರು ಮತ್ತು ಅವರ ಶಿಷ್ಯಂದ್ರು ಜಯಪತಾಕ ಗುರು ಮಹಾರಾಜರು ನಮ್ದು ಇದ್ರು. ಮತ್ತೆ ಅಲ್ಲಿ ಅಲ್ಲಿ ಬರೀ ಒಂದು 5 ಜನ ಇದ್ದಿದ್ರು ಶ್ರೀಲ ಪ್ರಭುಪಾದ ಜೊತೆ ಅವರ ಶಿಷ್ಯಂದಿರು. ಅವ್ರು ಶ್ರೀಲ ಪ್ರಭುಪಾದರು ಹೇಳ್ತಾರಂತೆ, ಇಲ್ಲಿ 50,000 ಜನ ಬರ್ತಾ ಇದ್ದಾರೆ ಎಲ್ಲರೂ. ನಾವಿಲ್ಲಿ ಎಲ್ಲ ಅಂದ್ರೆ ಸುಮ್ಮನೆ ಕುತ್ಕೊಳ್ಳಂಗಿಲ್ಲ, ಇಲ್ಲಿ ದೊಡ್ಡದೆಲ್ಲ ಕನ್ಸ್ಟ್ರಕ್ಷನ್ ಅದು ಎಲ್ಲ ಮಾಡಬೇಕು. 50,000 ಜನ. ಅದಕ್ಕೆ ಜಯಪತಾಕ ಮಹಾರಾಜು ಅವರು ನಮ್ಮ ಗುರು ಮಹಾರಾಜ್ ಇನ್ನು 5 ಜನ ಇದ್ದಾರೆ, 50,000 ಜನ ಹೇಗೆ ಬರ್ಲಿಕ್ಕೆ ಸಾಧ್ಯ? ಇದು ನೋಡಿದ್ರೆ ಹಳ್ಳಿ. ಸೊ ಈ ಹಳ್ಳಿನಲ್ಲಿ 50,000 ಜನ ಅಂದ್ರೆ ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದ್ರಂತೆ ಶ್ರೀಲ ಪ್ರಭುಪಾದರಿಗೆ. ಆಗಲೇ ಅವರು ಮುಂದಿನ ಅಂದ್ರೆ ಮುಂದೆ ಈಗ ಇರ್ತಕ್ಕಂತಹ ಒಂದು ಸಮಯ ಮಾಯಾಪುರದ ಅದನ್ನ ಅವಾಗಲೇ ಕಂಡಿದ್ರು. 1970 ಕಂಡಿದ್ರು. ಯಾವಾಗ ಈಗ 24ನೇ ಇಸ್ವಿನಲ್ಲಿ ಮಾಯಾಪುರದಲ್ಲಿ ಏನಾಗ್ತಾ ಇದೆ ಅದೆಲ್ಲ ಕೂಡ ಆಗಲೇ ಅವರ ವಿಷನ್ ದೃಷ್ಟಿಯಲ್ಲಿ ಇತ್ತು. ಸೊ ಹಾಗಾಗಿ ಆಮೇಲೆ ಹೇಳಿದ್ರು ಅಲ್ಲಿ ಏನಾಗ್ತಿತ್ತು ಅಂದ್ರೆ ಕೆಲವೊಮ್ಮೆ ಈ ಲೋಟಸ್ ಟೆಂಪಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗುವಾಗ ಅಲ್ಲಿ ಎಲ್ಲ ಕೆಲಸಗಾರರು ತುಂಬಾ ಅಂದ್ರೆ ತೊಂದರೆ ಕೊಡ್ತಾ ಇದ್ದಿದ್ರು. ಎಲ್ಲ ಕಡೆಗೂ ಹಾಗೆ ಆಗತ್ತೆ ಅಲ್ವಾ, ಕೆಲಸಗಾರರು ಏನು ಸರಿಯಾಗಿ ಮಾಡ್ಕೊಡ್ತಾರ ಕನ್ಸ್ಟ್ರಕ್ಷನ್ ನಲ್ಲಿ? ಅವರೇನೋ ಸ್ವಲ್ಪ ರಗಳೆ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ನಾವು ಬರೋಲ್ಲ ಹೇಳ್ತಾರೆ. ಅವಾಗ ಇವರಿಗೆ ಟೈಮ್ ಡೆಡ್ಲೈನ್ ಇದೆ, ಬೇಗ ಮುಗಿಸ್ಬೇಕು, ಶ್ರೀಲ ಪ್ರಭುಪಾದರ ಆಜ್ಞೆ. ಸೊ ಅದಕ್ಕಾಗಿ ಅವ್ರು ಇವಾಗ ಒಮ್ಮೆ ಹೇಳಿದ್ರಂತೆ, ಬರೋದಿಲ್ಲ ಅಂತ ಹೇಳಿದ್ರಂತೆ ಲೇಬರರ್ಸು. ಅವಾಗ ಇವ್ರು ಏನ್ ಮಾಡಿದ್ವಿ, ಇವರೆಲ್ಲ ಸನ್ಯಾಸಿ ದಂಡ ಬಿಟ್ರು, ನೀವು ಬರೋದಿಲ್ಲ ಆಯ್ತು, ನಾವೇ ಸಿಮೆಂಟ್ ಮಿಕ್ಸ್ ಮಾಡ್ತೇವೆ, ನಾವೇ ಪ್ಲಾಸ್ಟರ್ ಮಾಡ್ತೇವೆ, ನಾವೇ ಇದು ಕೆಲಸ ಮಾಡ್ತೇವೆ ಅಂತ ಶುರು ಮಾಡಿಬಿಟ್ರಂತೆ. ಇವರೆಲ್ಲ ಸನ್ಯಾಸಿಗಳು, ನಮ್ಮ ಗುರು ಮಹಾರಾಜರು ಇದ್ರು. ಸೊ ಅವಾಗ ಈ ಸನ್ಯಾಸಿಗಳೆಲ್ಲ ಸನ್ಯಾಸಿ ದಂಡ ಬಿಟ್ಟು ಕೆಲಸ ಮಾಡ್ತಾರೆ. ಆಯ್ತು ಸ್ವಾಮೀಜಿ, ನೀವು ಮಾಡೋದು ಬೇಡ, ನಾವು ಬರ್ತೇವೆ ಅಂತ ಬಂದ್ರಂತೆ. ಆಮೇಲೆ ಅದು ಒಂದೇ ಅಲ್ಲ, ಆಮೇಲೆ ಅವ್ರಿಗೆ ಏನಾಗ್ತದೆ ಅಂದ್ರೆ ಇವರು ಕೂಡ ಕೆಲವೊಮ್ಮೆ ಇವರೆಲ್ಲ ಕೂಲಿಗಾರರು ಏನ್ ಮಾಡ್ತಾರೆ, ದೊಡ್ಡದಾಗಿ ಅಂದ್ರೆ ಒಂದು ಮುಂಡೇನ್ ಮ್ಯೂಸಿಕ್ ಅಂದ್ರೆ ನಮಗೆ ಈ ಭೌತಿಕ ಹಾಡುಗಳನ್ನ ಹಚ್ಕೊಂಡ್ಬಿಡ್ತಾರೆ. ನೀವು ನೋಡಿರ್ಬೋದು, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂದ್ರೆ ಹಾಗೆ. ಸೊ ಅವರೆಲ್ಲ ಮಾಡ್ತಾ ಇದ್ರಂತೆ. ಅಲ್ಲಿ ಏನಾಯ್ತು ಅಂತಂದ್ರೆ ಅವರು ಅಷ್ಟು ದೊಡ್ಡ ಮ್ಯೂಸಿಕ್ ಹಚ್ಕೊಂಡು ಇವರಿಗೆಲ್ಲ ಡಿಸ್ಟರ್ಬೆನ್ಸ್ ಆಗತ್ತೆ. ಅದಕ್ಕೆ ಜಯಪತಾಕ ಗುರು ಮಹಾರಾಜ್ ಅವ್ರು ಏನ್ ಮಾಡಿದ್ರು, ಅವರು ಒಂದು ದೊಡ್ಡದೊಂದು ಇದು ತಂದ್ರಂತೆ, ದೊಡ್ಡದೊಂದು ಏನ್ ಹೇಳ್ತಾರೆ ಅದಕ್ಕೆ ಆಂಪ್ಲಿಫೈಯರ್ ತಂದು ಹರೇ ಕೃಷ್ಣ ಮಹಾಮಂತ್ರ ಹಚ್ಚಿಬಿಟ್ರಂತೆ. ಅವರಿಗೆ ಈ ಲೇಬರರ್ಸ್ ಎಷ್ಟು ದೊಡ್ಡ ಇದನ್ನು ತರ್ತಾರೆ, ಮ್ಯೂಸಿಕ್ ಹಾಕ್ತಿದ್ರು, ಅದಕ್ಕಿಂತ 10 ಪಟ್ಟು ಮಾಡಿ ಮೇಲೆ ಹಚ್ಚಿಬಿಟ್ರಂತೆ ಆಂಪ್ಲಿಫೈಯರು. ಸೊ ಹಾಗಾಗಿ ಈ ರೀತಿಯಾಗಿ ಪ್ರತಿಯೊಂದು ಕೂಡ ಅವರಿಗೆ ಅಂದ್ರೆ ಈ ರೀತಿ ಟ್ಯಾಕಲ್ ಮಾಡ್ತಾ ಇದ್ದಿದ್ರು. ಮತ್ತೆ ಅವರಿಗೆ ಒಂದ್ಸತಿ ಏನಾಯ್ತು ಅಂತಂದ್ರೆ ಅಲ್ಲಿ ತುಂಬಾ ಆ ಜಾಗದಲ್ಲಿ ತುಂಬಾ ಎಲ್ಲ ಕಳೆ ಗಿಳೆ ಎಲ್ಲ ಗಿಡ ಇದೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು. ಅಲ್ಲಿ ಶ್ರೀಲ ಪ್ರಭುಪಾದರು ಬಂದಾಗ್ಲೇ ಅವಾಗ ಏನಾಗಿತ್ತು ಅಂತಂದ್ರೆ ಒಂದು ಎಲ್ಲ ಇಟ್ಟಿಗೆಯಲ್ಲಿ ಇಟ್ಟಿರ್ತಾರಲ್ಲ ಕಟ್ಟಡ ಕಟ್ಟಲಿಕ್ಕೆ, ಆ ಜಾಗದಲ್ಲಿ ಒಂದು ಹಾವು ಕಾಣ್ತಂತೆ, ಕೊಬ್ರಾ ಅಂದ್ರೆ ಇದು ಸರ್ಪಿನ ಹಾವು ಕಾಣ್ತು. ಅವಾಗ ಜಯಪತಾಕ ಸ್ವಾಮಿ ತುಂಬಾ ಒಳ್ಳೆ ಶೂಟರ್ ಗುರು ಮಹಾರಾಜು. ಸೊ ಗುರು ಮಹಾರಾಜು ಓಡಿ ಹೋಗಿ ರೂಮಿಗೆ ಅಲ್ಲಿಂದ ರೈಫಲ್ ತಂದು ಆ ಹಾವಿಗೆ ಸರಿಯಾಗಿ ಶೂಟ್ ಮಾಡಿದ್ರು. ಸೊ ಅದರಿಂದ ಅವರು ಈ ಶ್ರೀಲ ಪ್ರಭುಪಾದರು ಅಲ್ಲೇ ಹತ್ತಿರದಲ್ಲೇ ಇದ್ದಿದ್ರಂತೆ. ಸೊ ಇದು ಒಂದು ರೀತಿಯ ಒಂದು ಲೀಲೆ. ಸೊ ಆಮೇಲೆ ಯಾವಾಗಲೂ ಗುರು ಮಹಾರಾಜರು ಅವರು ಒಂಥರ ದೊಡ್ಡಣ್ಣ ಅಂತಾರ. ಎಂತ ಸಮಸ್ಯೆ ಮಾಯಾಪುರದಲ್ಲಿ ಬರಲಿ ಅಲ್ಲಿ ಎಲ್ಲರಿಗೂ ಕೂಡ ಪ್ರೊಟೆಕ್ಟಿಂಗ್ ಅಂದ್ರೆ ಎಲ್ಲದಕ್ಕೂ ಕೂಡ ಎಲ್ಲ ವಿಚಾರಕ್ಕೂ ಕೂಡ ಅವ್ರು ಫೈಟ್ ಕೂಡ ಮಾಡ್ತಾ ಇದ್ದಿದ್ರು. ಸೊ ಅಷ್ಟು ಅಂದ್ರೆ ಅಲ್ಲಾದ ಮೇಲೆ ನೆಕ್ಸ್ಟ್ ಏನಾಯ್ತು, ಶ್ರೀಲ ಪ್ರಭುಪಾದರು ಆಯ್ತು ಹೋಗೋಣ, ಕೋಬ್ರಾ ಇಂದ ಶ್ರೀಲ ಪ್ರಭುಪಾದ ಟಾಯ್ಲೆಟ್ ಅಂತ ಹಾಕಿದ್ದಾರೆ. ಕೆಲವು ಕಡೆ ಏನ್ ಹೇಳಿದ್ದಾರೆ, ಕೋಬ್ರಾ ಅದು ಹುಲ್ಲಿನ ಹತ್ರ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಇವರು ಇದು ಮಾಡಿದ್ರು. ಆಮೇಲೆ ಅವರು ಶ್ರೀಲ ಪ್ರಭುಪಾದರು 10,000 ದೊಡ್ಡ ಪುಸ್ತಕ, ಅಂದ್ರೆ ದೊಡ್ಡ ಪುಸ್ತಕ ಅಂತಂದ್ರೆ ಇದು ಏನಂದ್ರೆ ಭಾಗವತಮ್ಮ 1,00,000 ಸಣ್ಣ ಪುಸ್ತಕಗಳನ್ನ ಮಾರಾಟ ಮಾಡಬೇಕು ಅಂತ ಹೇಳಿ ಅವರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಮತ್ತೆ 50,000 ಶಿಷ್ಯರನ್ನು ಮಾಡಬೇಕು, ಮಾಯಾಪುರ ಧಾಮವನ್ನು ಡೆವಲಪ್ ಮಾಡಬೇಕು, ಇದು ಭಗವಂತನ ಭೂಮಿ ನಿನಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಆಮೇಲೆ ಐ ಹ್ಯಾವ್ ಗಿವನ್ ಯು ಕಿಂಗ್ಡಮ್ ಆಫ್ ಗಾಡ್, ನೌ ಡೆವಲಪ್ ಇಟ್. ನಾನೀಗ ಭಗವಂತನ ದೇವರ ರಾಜ್ಯವನ್ನೇ ನಿಮಗೆ ಕೊಟ್ಟಿದ್ದೇನೆ, ಅದನ್ನ ನೀನು ಅಭಿವೃದ್ಧಿ ಪಡಿಸು ಅಂತ. ಇದಕ್ಕಿಂತ ಮುಂಚೆ ಏನಾಯ್ತು ಈಗ ನೋಡೋಣ. ಸೊ ಹಾಗಾಗಿ
ಆವಾಗ ಇಲ್ಲಿ ಅವರು ಈಗ ಶಿಲ ಪ್ರಭುಪಾದರು ತಮ್ಮ ಎಲ್ಲ ಶಿಷ್ಯಂದ್ರಿಂದ ಅಂತ ಹೇಳ್ಕೊಂಡು ಅಲಹಾಬಾದ್ ಕುಂಭಮೇಳ ಇದೆ ಹೋಗೋಣ ಅಂತ ಹೊರಟ್ರಂತೆ ಕುಂಭಮೇಳಕ್ಕೆ. ಸೊ ಅಲ್ಲಿ ಕುಂಭಮೇಳದಲ್ಲಿ ಪ್ರಭುಪಾದ್ ಕುಂಭಮೇಳಕ್ಕೆ ಯಾಕೆ ಹೋಗ್ಬೇಕು ಕೇಳಿದ್ರು ಪ್ರಭುಪಾದರು ಶಿಷ್ಯರು. ಅಲ್ಲಿ ಅವ್ರು ಏನ್ ಹೇಳಿದ್ರು, ಕುಂಭಮೇಳದಲ್ಲಿ ನಮಗೆ ಸಾಧುಗಳ ಅಸೋಸಿಯೇಷನ್ ಬೇಕು. ಅರೆ ಶೀಲ ಪ್ರಭುಪಾದರು ಅಷ್ಟು ದೊಡ್ಡ ಇದು ಅಂದಮೇಲೆ ಅಲ್ಲಿ ಶಿಲ ಪ್ರಭುಪಾದರ ಅಸೋಸಿಯೇಷನ್ ತಗೋಬೇಕು, ಇವರು ಅಸೋಸಿಯೇಷನ್ ಹೇಳ್ತಾ ಇದ್ದಾರಲ್ಲ ಅಂತ ಅವರಿಗೆಲ್ಲ ಶಿಷ್ಯಂದರಿಗೆ ಆಶ್ಚರ್ಯ ಆಗ್ತದೆ. ಅವ್ರು ಹೇಳಿದಂತೆ ಇಲ್ಲ ಇಲ್ಲ, ಅಲ್ಲಿ ತುಂಬಾ ಸನ್ಯಾಸಿಗಳು ಸಾಧುಗಳು ಬರ್ತಾರೆ, ಅವರ ಸಂಘ ನಮಗೆ ಬೇಕು ಅಂತ. ಸೊ ಅಲ್ಲಿ ಹೋಗಿ ಆಮೇಲೆ ಅವ್ರಿಗೆ ಏನ್ ಮಾಡಿದ್ರು, ಅವರು ಆ ಒಂದು ಕುಂಭಮೇಳದಲ್ಲಿ ಟ್ರೈನಲ್ಲಿ ಹೋಗ್ತಾ ಇದ್ದಿದ್ರು. ಅವ್ರು ಹೋಗಿದ್ರು. ಆ ಟ್ರೈನಲ್ಲಿ ಅವ್ರಿಗೆ ಏನಾಯ್ತು ಅಂತಂದ್ರೆ, ಅವರು ಆ ಟ್ರೈನಲ್ಲಿ ತುಂಬಾ ಅವರು ತುಂಬಾ ಈ ಇನ್ಸ್ಟ್ರಕ್ಷನ್ಸು ತುಂಬಾ ವಿಷಯಗಳ ಬಗ್ಗೆ ಅವರು ಅಂದ್ರೆ ಹೇಳಿದ್ದಾರೆ. ಶಿಲ ಪ್ರಭುಪಾದರು ಲೆಕ್ಚರ್ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾವುದು ಇದರಲ್ಲಿ ಅಲಹಾಬಾದಲ್ಲಿ ದಶಾಶ್ವಮೇಧದ ಘಾಟು, ಬಿಂದು ಮಾಧವ ಟೆಂಪಲ್ ಇದೆಲ್ಲ ಅಲ್ಲೇ ತೋರಿಸಿದ್ರು ಅವರಿಗೆಲ್ಲ ತಮ್ಮ ಶಿಷ್ಯಂದ್ರಿಗೆ. ಆಮೇಲೆ ಏನ್ ಹೇಳ್ತಾ ಇದ್ರು, ನಾಗಾ ಸನ್ಯಾಸಿಗಳು ಅಲ್ಲಿ ಬರ್ತಾರೆ. ಆ ನಾಗಾ ಸನ್ಯಾಸಿಗಳು ತುಂಬಾ ಸ್ಟ್ರಾಂಗ್ ಇರ್ತಾರಂತೆ. ಅವರು ಏನ್ ಮಾಡ್ಲಿಕ್ಕೂ ಕೂಡ ಪುಷ್ ಮಾಡ್ಕೊಂಡು ಕೂಡ ಹೋಗ್ಬಿಡ್ತಾರೆ. ಅಂದ್ರೆ ಕುಂಭಮೇಳ ಅಂದ್ರೆ ತುಂಬಾ ರಶ್, ತುಂಬಾ ಜನ. ಸೊ ಆಗ ಅವರು ಪ್ರಭುಪಾದರು ಒಂದು ಇವ್ರು ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಮಠಾಧೀಶ ಆನೆ ಮೇಲೆ ಕೂತ್ಕೊಬಿಟ್ಟಿದ್ರಂತೆ, ಹೋಗ್ತಾ ಇದ್ರಂತೆ. ಆಗ ಶಿಲ ಪ್ರಭುಪಾದರು ತಮ್ಮ ಶಿಷ್ಯರಿಗೆ ಹೇಳಿದ್ರು, ನೋಡಿ ಇದು ಯಾವಾಗ್ಲೂ ನಾವು ಯಾವಾಗ್ಲೂ ಆನೆ ಮೇಲೆ ಕೂತ್ಕೊಂಡು ಅಂಬಾರಿ ಮೇಲೆ ಹೋಗೋದಲ್ಲ, ನಮ್ಮ ಡಿಟೀಸ್ ವಿಗ್ರಹಗಳನ್ನ ನಾವು ಅಂದ್ರೆ ನಮ್ಮ ಏನ್ ಹೇಳ್ತಾರೆ ಈ ವಿಗ್ರಹ ಮೂರ್ತಿ ದೇವರ ಅರ್ಚಾ ಮೂರ್ತಿಗಳನ್ನ ನಾವು ಇಟ್ಟು ಮೆರವಣಿಗೆ ಮಾಡ್ತೇವೆ. ಇಲ್ಲಿ ನಾವು ಮಠಾಧೀಶರು ಅದರ ಮೇಲೆ ಕೂತ್ಕೊಳ್ಳೋ, ಇದು ನಮ್ಮ ಕಲ್ಚರ್ ಅಲ್ಲ, ಇದು ನಮ್ಮ ಗೌಡಿಯ ಮಠದ ಅಥವಾ ಇದು ಮಾಧ್ವ ಸಂಪ್ರದಾಯ, ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ ಅಲ್ಲ, ಇದು ವೈಷ್ಣವ ಸಂಪ್ರದಾಯ ಅಲ್ಲ ಇದು. ಇವರು ಈ ತರ ಮಠಾಧೀಶರು ಅಂತ ಹೇಳ್ಕೊಂಡು ಆನೆ ಮೇಲೆ ಅಂಬಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ಹೋಗುವುದು ಭಗವಂತ ಹೋಗೋದು ಅಂಬಾರಿ ಮೇಲೆ ಅಂತ ಹೇಳಿದ್ರಂತೆ. ಅದರಿಂದ ಇವ್ರು ಏನ್ ಹೇಳ್ತಾರೆ ಅದನ್ನೆಲ್ಲ ಕೂಡ ಗುರು ಮಹಾರಾಜರು ತುಂಬಾ ಕೇರ್ಫುಲ್ ಆಗಿ ಕೇಳ್ಕೊಳ್ತಾ ಇರ್ತಾರಂತೆ. ತುಂಬಾ ಕೇರ್ಫುಲ್, ಯಾಕಂದ್ರೆ ಇಷ್ಟು ಅಟೆಂಟಿವ್ ಲಿಸನರ್ ಗುರು ಮಹಾರಾಜ್ ಅಂದ್ರೆ ಅವರಿಂದ ನಾವು ಕೇಳ್ಕೊಳ್ಬೇಕು. ಹೇಗೆ ನಾವು ಶ್ರವಣ ಮಾಡಬೇಕು, ಯಾವುದೇ ವಿಚಾರವಾಗಲಿ ಗುರುವಿನಿಂದ ನಾವು ಹೇಗೆ ಶ್ರವಣ ಮಾಡಬೇಕು ಅಷ್ಟು ಒಳ್ಳೇದಾಗಿ ಅವರು ಕೇಳಿಸ್ಕೊಳ್ತಾ ಇದ್ದಿದ್ರು. ಆಮೇಲೆ ಶಿಲ ಪ್ರಭುಪಾದರು ಹೇಳಿದ್ರು ಕುಂಭಮೇಳದಲ್ಲಿ, ಅಂದ್ರೆ ಹರೇ ಕೃಷ್ಣ ಡಿವೋಟಿ ಅಂತಂದ್ರೆ ಈ ತರ ಅಲ್ಲ. ಹರೇ ಕೃಷ್ಣ ಡಿವೋಟಿ ಅಂತಂದ್ರೆ ಇಷ್ಟು ಹರೇ ಕೃಷ್ಣ ಡಿವೋಟಿ ಆಗ್ಬೇಕು ಅಂತಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಏನೋ ದೊಡ್ಡ ಯಜ್ಞವನ್ನೇ ಮಾಡಿರ್ಬೇಕು ಅಥವಾ ಎಲ್ಲ ಒಳ್ಳೆಯ ಒಂದು ಕರ್ಮವನ್ನ ಮಾಡಿದಾಗ ಮಾತ್ರ ನಮಗೆ ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ. ಸೊ ಒಳ್ಳೆಯ ಪುಣ್ಯ ಕಾರ್ಯಗಳನ್ನ ಮಾಡಿದಾಗ ಅವಾಗ ಅಲ್ಲಿ ಒಬ್ಬ ಡಿವೋಟಿ ಹೇಳಿದ್ರು, ಅಲ್ಲಿ ಇಲ್ಲ ಪ್ರಭುಪಾದ್ ನಾನು ತುಂಬಾ ಕೆಟ್ಟ ಕೆಲಸ ಮಾಡಿದ್ದೇನೆ, ನಾನು ಒಳ್ಳೆ ಕೆಲಸನೇ ಮಾಡಲಿಲ್ಲ, ಆದ್ರೂ ನಾನು ಇಲ್ಲಿ ಬಂದಿದ್ದೇನೆ, ಅದು ಹೇಗೆ ನಂಬಲಿಕ್ಕೆ ಸಾಧ್ಯ ಅಂತ ಹೇಳಿದ್ರಂತೆ. ನೋಡಿಯೋ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಂದ್ರೆ ನಾನು ನಿನಗೆ ಡಿವೋಟಿ ಮಾಡಿದ್ದೇನೆ ಅಂದ್ರೆ ಎಂತ ಒಂದು ಇದರಲ್ಲಿದ್ರೂ ಕೂಡ, ಕೆಟ್ಟ ಕರ್ಮಗಳಿದ್ರೂ ಕೂಡ ಅವರಿಗೆ ಶ್ರೀಲ ಪ್ರಭುಪಾದರ ಆ ಗುರುಗಳ ದೃಷ್ಟಿ ಬಿದ್ದರೆ, ಅನುಗ್ರಹ ಬಿದ್ದರೆ ಅವರು ಆ ಕೃಪೆಯಿಂದನೇ ಅಂದ್ರೆ ಅಂದ್ರೆ ಅವರ ಕೃಪೆಯಿಂದ ಭಕ್ತಿ ಬರ್ಲಿಕ್ಕೆ ಸಾಧ್ಯ. ಸೊ ನಾವೀಗ ಇದರಲ್ಲಿ ಕೂಡ ನೋಡಿದ್ದೇವೆ, ಅಂದ್ರೆ ಕೃಪಾ ಸಿದ್ಧಿ ಮತ್ತೆ ಸಾಧನ ಸಿದ್ಧಿ ಅಂತ. ಸಾಧನ ಸಿದ್ಧಿ ಅಂದ್ರೆ ಒಳ್ಳೆ ಕೆಲಸ ಮಾಡಿ ಸಾಧನೆ ಮಾಡ್ಕೊಳ್ಳೋದು, ಸಾಧನೆ ಮಾಡಿ ಸಿದ್ಧಿ ಪಡ್ಕೊಳ್ಳೋದು. ಇಲ್ಲಿ ಕೃಪೆ ಇದ್ರಿಂದ ನಾನು ನಿನಗೆ ಭಕ್ತರನ್ನಾಗಿ ಮಾಡಿದೆ. ಆದರೆ ಭಕ್ತಿಗೆ ಬರ್ಲಿಕ್ಕೆ, ಹರೇ ಕೃಷ್ಣಕ್ಕೆ ಬರ್ಲಿಕ್ಕೆ ಅಂದ್ರೆ ಮಂತ್ರ ತಗೊಳ್ಳಿಕ್ಕೆ, ಒಂದು ಹರಿನಾಮ ನಾಲಿಗೆಯಲ್ಲಿ ಬರ್ಲಿಕ್ಕೆ ಅಂದ್ರೆ ಎಷ್ಟೋ ಎಲ್ಲ ಯಜ್ಞ ಹಿಂದಿನದೆಲ್ಲ ಪುಣ್ಯ ಕಾರ್ಯಗಳನ್ನ ಮುಗಿಸಿ ಆಮೇಲೆ ಒಬ್ಬನ ನಾಲಿಗೆಯ ಮೇಲೆ ಹರಿನಾಮ ಬರ್ತದೆ ಅಂತ ಇವ್ರು ಹೇಳಿದ್ರು. ಅದಕ್ಕೆ ಇವರು ಈ ರೀತಿ ಹೇಳಿದಾಗ ನಾನು ನಿನಗೆ ಕೃಪೆ ತೋರಿಸಿದ್ದೇನೆ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ರಂತೆ. ಇದನ್ನೆಲ್ಲ ನಮ್ಮ ಗುರು ಮಹಾರಾಜರು ತುಂಬಾ ಅಟೆಂಟಿವ್ ಆಗಿ ಇದನ್ನೆಲ್ಲ ಕೇಳಿಸ್ಕೊಂಡ್ರು. ಮತ್ತೆ ಅವರು ಇಷ್ಟೊತ್ತಿಗೆ ಏನಾಯ್ತು ಅಂತಂದ್ರೆ ಎಲ್ಲರಿಗೂ ಕೃಷ್ಣ ಭಕ್ತಿ ಅಂದ್ರೆ ಏನು, ಎಷ್ಟು ತುಂಬಾ ಪ್ರಭುಪಾದರು ಎಲ್ಲಿ ಹೋದ್ರು ಕೂಡ ಅವರು ಟೀಚಿಂಗ್ ಒಳಗೆ ಅಂದ್ರೆ ಪ್ರೀಚಿಂಗ್, ಎಲ್ಲಾದ್ರೂ ಕೂಡ ಪ್ರೀಚಿಂಗ್ ಎಲ್ಲಿ ಸಿಕ್ಕಿದ್ರು. ಮಾರ್ನಿಂಗ್ ವಾಕ್ ಕೂಡ ಹೋದ್ರೆ ಪ್ರೀಚಿಂಗು, ಆಮೇಲೆ ಟ್ರೈನಲ್ಲಿ ಹೋದ್ರೆ ಪ್ರೀಚಿಂಗು, ಎಲ್ಲಿ ಸಿಕ್ಕಿದಲ್ಲಿ ಕೂಡ ಪ್ರೀಚಿಂಗು. ಹಾಗೆ ಪ್ರೀಚಿಂಗ್ ಮಾಡಿದಷ್ಟು ಇವರು ಗುರು ಮಹಾರಾಜ್ ಕೇಳ್ಕೊಂಡ್ರು. ಕುಂಭಮೇಳದಿಂದ ಬೇಗ ಬಂದ್ರು. ಯಾಕೆಂತಂದ್ರೆ ಅವರು ಆ 3C ಆಲ್ಬರ್ಟ್ ರೋಡ್ ಅಲ್ಲಿರ್ತಕ್ಕಂಥ ಅವರ ಟೆಂಪಲ್ ಪ್ರೆಸಿಡೆಂಟ್ ಆಗಿದ್ರು ಗುರು ಮಹಾರಾಜು.
ಆ ಟೆಂಪಲ್ ಪ್ರೆಸಿಡೆಂಟ್ ಆದಾಗ ಅಲ್ಲಿ ಲೀಸು ಏನಾಗಿತ್ತು ಅಂದ್ರೆ ಅಲ್ಲಿ ಲೈಸೆನ್ಸು ಅದು ಮುಗಿತಾ ಇದ್ದಿತ್ತು. ಸೊ ಅದನ್ನ ರಿನ್ಯೂ ಮಾಡಬೇಕಾಯಿತು ಲೈಸೆನ್ಸು. ಹಾಗಾಗಿ ಅವರಿಗೆ ಬಂದರು. ಸೊ ಹಾಗಾಗಿ ಆ ಗುರು ಮಹಾರಾಜ್ ಏನಂತಂದ್ರೆ ಏನಾಯ್ತು, ಇಲ್ಲಿ ಒಂದು ಇದಾಯ್ತು, ಅಲ್ಲಿ 3C ಆಲ್ಬರ್ಟ್ ರೋಡಲ್ಲಿ ಇದ್ದಿದ್ದ ಇಸ್ಕಾನ್ ಟೆಂಪಲ್ ಅಲ್ಲಿ ಗುರು ಮಹಾರಾಜ್ ಪ್ರೆಸಿಡೆಂಟ್ ಆದಾಗ 11 ಸಾರಿ ಅವರನ್ನ ತಮಾಲ್ ಕೃಷ್ಣ ಮಹಾರಾಜ್ ಅವರನ್ನ ರಿಮೂವ್ ಮಾಡ್ತಿದ್ರಂತೆ ಪ್ರೆಸಿಡೆಂಟ್ಶಿಪ್ ಇಂದ. ಪ್ರತಿ ಸುತ್ತು ರಿಮೂವ್ ಮಾಡಿದಾಗ ಶ್ರೀಲ ಪ್ರಭುಪಾದರು ಅವರನ್ನ ಮತ್ತೆ ರೀಅಪಾಯಿಂಟ್ ಮಾಡ್ತಾ ಇದ್ದಿದ್ರು. ಆದ್ರೆ ಈಗ 12ನೇ ಸಾರಿ ಶ್ರೀಲ ಪ್ರಭುಪಾದರೆ ಅವ್ರನ್ನ ಗುರು ಮಹಾರಾಜರನ್ನ ಪ್ರೆಸಿಡೆಂಟ್ಶಿಪ್ ಇಂದ ರಿಮೂವ್ ಮಾಡಿದಂತೆ. ಅದೆಂತಹ ಪರಿಸ್ಥಿತಿ ಅಥವಾ ಅದೇನು ಘಟನೆ ಅಂತ ನೋಡೋಣ. ಅಲ್ಲಿ ಏನಾಗಿತ್ತು ಅಂತಂದ್ರೆ, ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅದನ್ನಷ್ಟನ್ನು ಕೂಡ ಇವರು ಚಾಚೂ ತಪ್ಪದೆ ಅದನ್ನ ಗುರು ಮಹಾರಾಜರು ಪಾಲನೆ ಮಾಡ್ತಾ ಇದ್ದಿದ್ರು. ಅಲ್ಲಿ ಏನಾಯ್ತು ಅಂತಂದ್ರೆ ಅಂದ್ರೆ ಕೃಷ್ಣನ ಒಂದು ಹಣವನ್ನ ಅಲ್ಲಿ ಶ್ರೀಲ ಪ್ರಭುಪಾದರು ಏನ್ ಇನ್ಸ್ಟ್ರಕ್ಷನ್ ಕೊಟ್ಟದಂದ್ರೆ, ಕೃಷ್ಣನ ಹಣ ಎಲ್ಲ ಕೂಡ ಕೃಷ್ಣನಿಗೆ ಸೇರಿದ್ದು. ಅದನ್ನ ನೀವು ಸ್ವಲ್ಪ ತುಂಬಾ ಸ್ಪೆಂಡ್ ಮಾಡ್ಬೇಕಾದ್ರೆ ನೀವು ಕೇರ್ಫುಲ್ ಆಗಿರ್ಬೇಕು, ಅದನ್ನ ಹಾಳು ಮಾಡಬಾರ್ದು ಅಂತ ಗುರು ಮಹಾರಾಜರು ಅದನ್ನ ಹಿಡ್ಕೊಂಡಿದ್ರು. ಅಲ್ಲಿ ಏನಾಯ್ತು ಅಂತಂದ್ರೆ, ಆ ಒಂದು ಟೆಂಪಲ್ ಅಲ್ಲಿ ಇವರಿಗೆ ಯಾಕೆ ಶ್ರೀಲ ಪ್ರಭುಪಾದರು ರಿಮೂವ್ ಮಾಡುವಂತ ಪ್ರಸಂಗ ಏನು ಬಂತು ಅಂತ ನೋಡೋಣ. ಅಲ್ಲಿ ಏನಾಗಿತ್ತು ಅಂತಂದ್ರೆ, ಪಂಚದ್ರಾವಿಡ ಪ್ರಭು ಅಂತ ಒಬ್ರು ಇದ್ದಿದ್ರು. ಆ ಪಂಚದ್ರಾವಿಡ ಪ್ರಭು ಅವರು ಗುರು ಮಹಾರಾಜ್ ಹತ್ರ, ಅಂದ್ರೆ ಯಾವಾಗ ಟೆಂಪಲ್ ಪ್ರೆಸಿಡೆಂಟ್ ಹತ್ರ ಎಲ್ಲ ಕೂಡ ಹಣವನ್ನು ಕೇಳಬೇಕಾಗತ್ತೆ. ಸೊ ಹಾಗಾಗಿ ಆ ಟೆಂಪಲ್ ಪ್ರೆಸಿಡೆಂಟ್ ಹತ್ರ ಬಂದು, ಇವತ್ತು ನಾನು ಪ್ರೀಚಿಂಗ್ಗೆ ಹೋಗ್ತೇನೆ, ನನಗೆ 1 ರೂಪಾಯಿ ಕೊಡಿ. ಆಗಿನ ಕಾಲದಲ್ಲಿ 1 ರೂಪಾಯಿ ಅಂದ್ರೆ ತುಂಬಾ ಬೆಲೆ. ಸೊ ನಂಗೆ ಸ್ವಲ್ಪ ಹಣ ಕೊಡಿ, 1 ರೂಪಾಯಿ ಅನ್ನೋರು ಕೊಡಿ. ಗುರು ಮಹಾರಾಜರು ಹೇಳಿದ್ರು, ನೀನು ನಾ ಕಾರಲ್ಲಿ ಹೋಗ್ತೇನೆ. ನೀ ಕಾರಲ್ಲಿ ಹೋಗ್ಲಿಕ್ಕಿಲ್ಲ ಪ್ರೀಚ್ ಮಾಡ್ಲಿಕ್ಕೆ, ನೀನು ಟ್ರಾಮ್ ಅಂದ್ರೆ ಅದು ಪಬ್ಲಿಕ್ ಇದು, ಅಂದ್ರೆ ರಸ್ತೆ ಮೇಲೆ ರೈಲ್ವೆ ಹಳಿ ತರ ಇರುತ್ತೆ, ಅದ್ರ ಮೇಲೆ ಅದು ದೊಡ್ಡ ಟ್ರಾಮ್ ಕಾರ್ ಹೋಗುತ್ತೆ. ಆ ಟ್ರಾಮ್ ಕಾರಲ್ಲಿ ಪಬ್ಲಿಕ್ ಇದು ಟ್ರಾನ್ಸ್ಪೋರ್ಟ್ 5 ಪೈಸಕ್ಕೆ ತಗೊಂಡೋಗಿ ಹೋಗ್ತಾರಂತೆ. ಅದು 5 ಪೈಸೆ ಎಲ್ಲಿ, 1 ರೂಪಾಯಲ್ಲಿ ಆಗಿನ ಕಾಲದಲ್ಲಿ. ಸೊ ಅಷ್ಟು ಬೆಲೆ ಉಳಿದು. ಅದಕ್ಕೆ ಇವ್ರು ಹೇಳಿದ್ರು, ಇಲ್ಲ ನನಗೆ ಟ್ರಾಮ್ ಬೇಡ, ನಾನು ಕಾರಲ್ಲಿ ಹೋಗ್ತೇನೆ, ನಂಗೆ ಕೊಡಿ. ಇಲ್ಲ ಗುರು ಮಹಾರಾಜ್, ನಿಂಗೆ ಕಾರ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ, ನೀನು ಟ್ರಾಮಲ್ಲೇ ಹೋಗ್ಬೇಕು, ಇದು ಕೃಷ್ಣನ ದುಡ್ಡು, ಇದನ್ನ ಹಾಳು ಮಾಡುವಂಗಿಲ್ಲ, ಪೋಲ್ ಮಾಡುವಂಗಿಲ್ಲ. ಆಗ ಪಂಚದ್ರಾವಿಡ ಪ್ರಭು ಹೇಳಿದ್ರು, ಅವರು ಏನ್ ಮಾಡ್ತಾರೆ, ಅವರು ಒಂದು ಪ್ಲಾನ್ ಮಾಡಿದ್ರು. ಇವ್ರು ಹೀಗೆಲ್ಲ ಹೇಳಿದ್ರೆ ಕೊಡೋಂಗಿಲ್ಲ, ಈಗ ನಾನು ಇವರಿಗೆ ಮಾಡ್ತೇನೆ ಅಂತ ಹೇಳಿದ್ರು. ಅವರು ನನಗೆ ಹೊಟ್ಟೆಗೆ ಹುಷಾರಿಲ್ಲ, ನನಗೆ ಅದು ಮೊಸರು ತಗೋಬೇಕು, ನಂಗೆ 1 ರೂಪಾಯಿ ಕೊಡಿ. ಆಗ ಗುರು ಮಹಾರಾಜ್ ಒಪ್ಪಿದ್ರು. ಓಕೆ, ನೀ ತಗೋ, 1 ರೂಪಾಯಿ ತಗೊಳ್ಳು, ನೀನು ಏನು ತಗೊಳ್ತೀಯ ತಗೋ, ನೀನು ಟ್ರಾಮಲ್ಲಿ ಹೋಗು, ನೀನು ಬಾ, ಪ್ರೀಚ್ ಮಾಡು ಮತ್ತು ಬಾ. ಇದಾದ ಮೇಲೆ ಗುರು ಮಹಾರಾಜ ಪಂಚದ್ರಾವಿಡ ಪ್ರಭು ಆ ಹಣ ಯಾವಾಗ ಅವ್ರಿಗೆ 1 ರೂಪಾಯಿ ಕೈಲಿ ಸಿಕ್ತು, ಅವಾಗ ಅವ್ರು ಹೇಳಿದ್ರು, ಗುರು ಮಹಾರಾಜ್, ನಾನು ಕಾರಲ್ಲಿ ಹೋಗ್ತೇನೆ, ನಾ ಟ್ರಾಮಲ್ಲಿ ಹೋಗಲ್ಲ. ಅವಾಗ ಗುರು ಮಹಾರಾಜರಿಗೆ ಗೊತ್ತಾಯ್ತು, ಇವನು ಪೋಲ್ ಮಾಡ್ತಾನೆ, 1 ರೂಪಾಯಿದವನು ಕಾರಲ್ಲಿ ಹೋಗ್ತಾನೆ, ಇವನು ಯೋಗರ್ಟ್ ಇದು ಮೊಸರು ತಗೊಳ್ಳೋದಿಲ್ಲ, ಇವನು ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾಯ್ತು. ಆಮೇಲೆ ತುಂಬಾ ಜಂಪ್ ಮಾಡಿದ್ರು. ಅವ್ರ ಕೈಯಿಂದ ಕಸ್ಕೊಳ್ಳಿಕ್ಕೆ ಹೋದ್ರು 1 ರೂಪಾಯಿಯನ್ನ ಗುರು ಮಹಾರಾಜರು. ಅವ್ರು ಕೊಡ್ಲಿಲ್ಲ, ಇವ್ರು ಬಿಡ್ಲಿಲ್ಲ, ಅವನು ಕೊಡ್ಲಿಲ್ಲ. ಇವರು ಪಂಚದ್ರಾವಿಡ ಪ್ರಭು ಇವ್ರು ಬಿಡ್ಲಿಲ್ಲ. ಹೀಗೆ ಕಚ್ಚಾಟ ಆಯ್ತು. ಆಮೇಲೆ ಅವರು ಏನ್ ಮಾಡಿದ್ರಂತೆ ಅಂತಂದ್ರೆ, ತುಂಬಾ ಇವರು ಬಿಡ್ಲಿಲ್ಲ ಅಂತ ಹೇಳಿ ಅವರು ಗುರು ಮಹಾರಾಜರ ಕೈಯನ್ನೇ ಕಚ್ಚಿ ಬಿಟ್ರಂತೆ. ತುಂಬಾ ಇಷ್ಟು ಗಟ್ಟಿ ಅವ್ರ ಕೈ ಬಿಡಿಸ್ಕೊಳ್ಳಿಕ್ ನೋಡಿದರು ಗುರು ಮಹಾರಾಜು. ಇವ್ರ ಕೈ ಬಿಡ್ಲಿಲ್ಲ, ಗಟ್ಟಿ ಕಚ್ಚಿದ್ದಾರೆ. ಗಟ್ಟಿ ಅಂದ್ರೆ ಗಟ್ಟಿ ಕಚ್ಚಿದ್ದಾರೆ. ಸೊ ಗಟ್ಟಿ ಕಚ್ಚಿದಾಗ ಎಷ್ಟು ನೋವಾಗಿರಬಹುದು ಗುರು ಮಹಾರಾಜ್. ಆಮೇಲೆ ಅವರು ಏನ್ ಮಾಡಿದ್ರಂತೆ, ಇನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ಬಿಟ್ಟು ಅವರು ಒಂದು ಹೊಡಿಬೇಕಾಯ್ತಂತೆ ಅವರಿಗೆ, ಕೈ ಬಿಡಿಸ್ಕೊಳ್ಳಿಕ್ಕಾಗಿ. ಇದು ಏನಾಯ್ತು, ಈ ಸುದ್ದಿ ಅದು ಪ್ರಭುಪಾದರ ಹತ್ರ ಹೋಯ್ತು. ಪ್ರಭುಪಾದರ ಹತ್ರ ಏನ್ ಹೇಳಿದ್ರು, ಜಯಪತಾಕ ಅವರು ಗುರು ಅವರು ಇದು ಸ್ವಾಮಿ ಈ ರೀತಿ ಮಾಡ್ತಾ ಇದ್ದಾರೆ, ಟೆಂಪಲ್ನಲ್ಲಿ ಇದು ಹೊಡಿತಾ ಇದ್ದಾರೆ ಡಿವೋಟಿಗೆ. ಪ್ರಭುಪಾದರು ಹೇಳಿದ್ರು, ಹಾಗಾದ್ರೆ ಇಮಿಡಿಯೇಟ್ಲಿ ಅವ್ರನ್ನ ಟೆಂಪಲ್ ಪ್ರೆಸಿಡೆಂಟ್ ಇಂದ ತೆಗೆದು ಬಿಡಿ. ಆಯ್ತು, ಟೆಂಪಲ್ ಪ್ರೆಸಿಡೆಂಟ್ ತೆಗೆದ್ರು. ಆಮೇಲೆ ಪ್ರಭುಪಾದರ ಹತ್ರ ಇವರು ಗುರು ಮಹಾರಾಜ್ ಹೋಗಿ ತೋರಿಸಿದ್ರು, ಇದು ಈ ರೀತಿ ನಡೆದಿದೆ, ನಮ್ಮ ಇದರಲ್ಲಿ ದೇವಸ್ಥಾನದಲ್ಲಿ ಈ ರೀತಿ ನಡೆದಿದೆ ನಮ್ಗೆ ಅಂತ ಕೈಯಲ್ಲಿ ತೋರಿಸಿದ್ರು. ಅದು ಸುಮಾರು 10-12 ದಿವಸ ಇತ್ತಂತೆ ಆ ಗಾಯ, ತುಂಬಾ ದಿವಸ ಇತ್ತಂತೆ ಆ ಗಾಯ. ಅಂದ್ರೆ ಅಷ್ಟು ಗಟ್ಟಿಯಾಗಿ ಅವರಿಗೆ ಈ ಪಂಚದ್ರಾವಿಡ ಪ್ರಭು ಕಚ್ಚಿದ್ರು. ಸೊ ಹಾಗಾಗಿ ನಾವಿಲ್ಲಿ ತಿಳ್ಕೊಬೇಕು, ಅಂದ್ರೆ ಇಲ್ಲಿ ಗುರು ಮಹಾರಾಜರು ಎಷ್ಟು ಆ ಪ್ರಭುಪಾದರು ಹೇಳಿದ್ದ ಒಂದೊಂದು ಇನ್ಸ್ಟ್ರಕ್ಷನ್ ಅನ್ನು ಅಕ್ಷರಶಃ ಪಾಲಿಸ್ತಾ ಇದ್ರು. ಅದಕ್ಕಾಗಿ ಅವರು
ಈ ರೀತಿಯಾದ ಒಂದು ಇದಕ್ಕೂ ಕೂಡ ಆಪಾದನೆ ಅಂತ ಪಡ್ಕೊಳ್ಳಿಕ್ಕೂ ಕೂಡ ಅವರು ತಗೊಳ್ಳಿಕ್ಕೂ ಕೂಡ ಅವರು ಹೆಸ್ತಾ ಇರಲಿಲ್ಲ. ಸೊ ಹಾಗಾಗಿ ಏನಾಯ್ತು, ಆಮೇಲೆ ಅವ್ರು ಹೇಳಿದ್ರು, ಪ್ರಭುಪಾದರು ಹೇಳಿದ್ರು, ಆಯ್ತು ನಿನಗೆ ಅಲ್ಲಿ ಬೇಡ, ನೀನು ಮಾಯಾಪುರದಲ್ಲೇ ಕಾನ್ಸಂಟ್ರೇಟ್ ಮಾಡು ನಿನ್ನ ಕೆಲಸವನ್ನ ಅಂತ ಹೇಳಿದ್ರು. ಆಮೇಲೆ ಆಯ್ತು, ಗುರು ಮಹಾರಾಜರು ಒಪ್ಪಿದ್ರು. ಅಲ್ಲಿಂದ ಅವರು ಶ್ರೀಲ ಪ್ರಭುಪಾದರಿಗೆ ಗೊತ್ತಾಯ್ತು, ಇದು ಇವರಿಗೆ ಈ ರೀತಿ ಎಲ್ಲ ಆಗಿದೆ, ಇನ್ನು ಆಯ್ತು, ನೀನು ಮಾಯಾಪುರಕ್ಕೆ ಕಾನ್ಸಂಟ್ರೇಟ್ ಮಾಡು ಅಂತ ಆಯ್ತು ಅಂತ ಹೇಳಿದ್ರು. ಆಮೇಲೆ ಅವ್ರು ಏನ್ ಮಾಡಿದ್ರು, ಗುರು ಮಹಾರಾಜ ತಗೊಂಡು ಮತ್ತೆ ಅಲ್ಲಿಗೆ ಗುರು ಮಹಾರಾಜರಿಗೆ ಅವರಿಗೆ ಹೇಗಾದ್ರೂ ಇಲ್ಲಿ ಇಂಡಿಯನ್ ಸಿಟಿಸನ್ಶಿಪ್ ಕೊಡಿಸ್ಬೇಕಾಗಿತ್ತು. ಇದು ಶ್ರೀಲ ಪ್ರಭುಪಾದರ ಒಂದು ತಲೆಯಲ್ಲಿ ಇದ್ದಿತ್ತು. ಸೊ ಹಾಗಾಗಿ ಅವರು ಮುಂಬೈಗೆ ಕರ್ಕೊಂಡೋದ್ರು. ಇಷ್ಟೊತ್ತಿಗಾಗಲೇ ಗುರು ಮಹಾರಾಜರು ಬಂಗಾಲಿಯನ್ನ ಚೆನ್ನಾಗಿ ಕಲಿತಿದ್ರು. ಬಂಗಾಲಿ ಮಾತಾಡ್ಲಿಕ್ಕೆ, ಹಿಂದಿ ಮಾತಾಡ್ಲಿಕ್ಕೆ ಎಲ್ಲ ಕೂಡ ಚೆನ್ನಾಗಿ ಬರ್ತಿತ್ತು. ಆಮೇಲೆ ಇದರ ಲಿಪಿ ಕೂಡ ಕಲಿತಿದ್ರು ಅವರು. ಅಂದ್ರೆ ಬರೆಯುವ ಲಿಪಿ ಕೂಡ ಕಲಿತಿದ್ರು. ಬಂಗಾಳಿ ಲಿಪಿ, ದೇವನಾಗರಿ ಲಿಪಿನೂ ಕೂಡ ಕಲಿತಿದ್ರು. ಸೊ ಹಾಗಾಗಿ ಇಲ್ಲಿಗ ಅವರು ಮುಂಬೈಗೆ ಒಬ್ಬ ಪರಿಚಯ ಇದ್ದ, ಒಂದು ಪೊಲಿಟಿಕಲ್ ಒಂದು ಸ್ವಲ್ಪ ಕನೆಕ್ಷನ್ ಇದ್ದ ಪ್ರಭಾವ ವ್ಯಕ್ತಿ ಹತ್ರ ಹೋಗಿದ್ರು, ND ದೇಸಾಯಿ ಅಂತ. ಅವ್ರ ಹತ್ರ ಹೋದ್ರು. ಯಾಕೆಂತಂದ್ರೆ ಅವಾಗೆಲ್ಲ ಪಾಲಿಟಿಕ್ಸ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಎಲ್ಲ ಬೇಕಾಗತ್ತೆ, ಸಿಟಿಸನ್ಶಿಪ್ ಕೊಡಿಸ್ಬೇಕು ಈಗ ಗುರು ಮಹಾರಾಜರಿಗೆ ಅಂತ ಶ್ರೀಲ ಪ್ರಭುಪಾದರು ಹೋದ್ರು. ಸೊ ಅದನ್ನ ನಾಳೆ ನೋಡೋಣ, ಅವರು ಹೇಗೆ ಮಾಡಿದರು ಅಂತ, ಯಾವ ರೀತಿ ಅವರಿಗೆ ಒಂದು ಇದು ಸಿಕ್ಕುತ್ತೆ, ಅಂದ್ರೆ ಅವರಿಗೆ ಸಿಟಿಸನ್ಶಿಪ್ ಸಿಗ್ಲಿಕ್ಕೆ ಹೇಗೆ ಪ್ರಯತ್ನ ಮಾಡಿದ್ರು ಅಂತ ನೋಡೋಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಆಯ್ತಾ? ಹರೇ ಕೃಷ್ಣ.